ನಮಸ್ಕಾರ ವೀಕ್ಷಕರೇ, ಗೃಹ ಬಂಧನ ಇದೆಯಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಏನು ಚುನಾವಣೆ ಮುಗಿದ ಬಳಿಕ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾಗ್ತಾ ಇರುವಂತಹ ಒಂದು ವಿಚಾರ, ಪೋಸ್ಟ್ ಕಾರ್ಡ್ ಅನ್ನುವಂತಹ ಒಂದು ವೆಬ್ ಪೋರ್ಟಲ್ ಅನ್ನುವಂತಹ ಒಂದು ಮಾಧ್ಯಮ ಏನಿದೆ, ಇದರ ಸಂಪಾದಕರನ್ನ ಬಂಧಿಸಿರುವಂತಹದ್ದು ಹೋಮ್ ಮಿನಿಸ್ಟರ್ ಇವರ ಆದೇಶದ ಮೇರೆಗೆ ಇವರ ಬಂಧನವಾಗಿರುವಂತದ್ದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದರ ಕುರಿತಾಗಿ ಜನಸಾಮಾನ್ಯರು ಕೂಡ, ಇವರ ಸಪೋರ್ಟರ್ಸ್ಗಳು ಇದರ ಕುರಿತಾಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಏನು ಆ ಒಂದು ವಿಚಾರವಾಗಿ ಈಗ ಒಂದು ಗಲಾಟೆ ನಡೀತಾ ಇದೆ. ಸೋನಿಯಾ ಗಾಂಧಿ ಅವರಿಗೆ ಬರೆದಿರುವಂತಹ ಪತ್ರ ಅನ್ನುವಂಥದ್ದನ್ನ ಏನು ಪೋಸ್ಟ್ ಮಾಡಿದ್ದಾರೆ, ಇದು ಸುಳ್ಳು ಆರೋಪ ನನ್ನ ಮೇಲೆ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಗೃಹ ಸಚಿವರು ಈ ಒಂದು ಕೇಸನ್ನ ಸಿಒಡಿಗೆ ಕೊಟ್ಟಿರುವಂತದ್ದು. ಸಿಒಡಿ ಅವರು ಈ ಒಂದು ಸಂಪಾದಕರನ್ನ ಮಹೇಶ್ ವಿಕ್ರಮ್ ಹೆಗ್ಡೆ ಅನ್ನುವರನ್ನ ಬಂಧನ ಮಾಡಿರುವಂತದ್ದು ಇನ್ನಿಲ್ಲದ ಚರ್ಚೆಗಳಿಗೆ ಕೂಡ ಕಾರಣವಾಗ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಗಳಿಗೆ ಕಾರಣ ಏನು ಹಾಗೂ ಇದರ ನಿಜವಾದ ಹಿನ್ನೆಲೆ ಏನು, ಇದರ ಕುರಿತಾಗಿ ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮ ಮುಂದುವರಿಯುತ್ತೆ. ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಏನು ಹಾಗೂ ಇದಕ್ಕೆ ಲಿಮಿಟೇಷನ್ಸ್ ಅನ್ನುವಂಥದ್ದು ಇಲ್ವಾ, ನಮ್ಮ ಕೈಗೆ ಸಿಕ್ಕಿದ್ದನ್ನ ಬರೆಯುವಂಥದ್ದು ಸರಿಯಾ, ಸಾಕ್ಷಿ ಪುರಾವೆಗಳೆಲ್ಲ ಇಲ್ಲದೆ ಬರೆಯುವಂಥದ್ದು ಸರಿಯಾ, ಇದರ ಕುರಿತಾಗಿ ನಮ್ಮ ಇವತ್ತಿನ ಚರ್ಚೆ ಸಾಗುತ್ತೆ. ಸೊ ಇವತ್ತಿನ ಚರ್ಚೆಯಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಸುನಿಲ್ ಪಣಪಿರ ಅವರು, ಬಲಪಂಥೀಯ ಚಿಂತಕರು ಹಾಗೂ ಲೇಖಕರು. ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ. ಹಾಗೂ ನಮ್ಮೊಂದಿಗಿದ್ದಾರೆ MA ಗಫೂರ್ ಅವರು, ಜನರಲ್ ಸೆಕ್ರೆಟರಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್. ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸೋಣ. ಸುನಿಲ್ ಅವರೇ, ಏನು ಈ ಒಂದು ಪ್ರಕರಣ ನಡೀತಾ ಇದೆ, ಈಗಾಗಲೇ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಈ ಪ್ರಕರಣದ ಒಂದು ನಿಜವಾದ ತಿರುಳು ಅನ್ನುವಂಥದ್ದು ಏನು? ಕರ್ನಾಟಕ ರಾಜ್ಯದಲ್ಲಿ ಕಳೆದ 6 ವರ್ಷದಿಂದ ಕಳೆದ ಕಾಂಗ್ರೆಸ್ ಅವಧಿಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು, ನಂತರ ಅಪವಿತ್ರ ಮೈತ್ರಿ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರು, ಈ ಇಬ್ಬರ ನೇತೃತ್ವದ ಸರ್ಕಾರದಲ್ಲಿ ಈ ಕರ್ನಾಟಕದಲ್ಲಿ ಯಾವ ಬೆಳವಣಿಗೆಯಲ್ಲಿದೆ ಅಂತಂದರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದು ಸೈಡಿಗೆ ಮಾತ್ರ, ಅಂದರೆ ಬಲಪಂಥೀಯ ಚಿಂತಕರಾಗಿರ್ಬೋದು ಅಥವಾ ಹಿಂದೂ ಸಂಘಟನೆಯವರು ಗುರುತಿಸಿಕೊಂಡು ಆಗಿರ್ಬೋದು ಅಥವಾ ರಾಷ್ಟ್ರೀಯ ವಿಚಾರಧಾರೆಗಳನ್ನು ಮೈಗತ್ತಿಕೊಂಡು ಅದರ ಬಗ್ಗೆ ಕೆಲಸ ಮಾಡಿರುವಂತಹ ಅವರಾಗಿರ್ಬೋದು, ಇವರನ್ನೆಲ್ಲ ಬಲಿಪಶು ಮಾಡಿ ಅಥವಾ ಅವರ ಬಲವನ್ನು ಕುಗ್ಗಿಸುವ ಒಂದು ಷಡ್ಯಂತ್ರ ಈ ರಾಜ್ಯದಲ್ಲಿ ಗೃಹ ಇಲಾಖೆ ಅಥವಾ ಪೊಲೀಸ್ ಇಲಾಖೆಯ ಮೂಲಕ ನಡೀತಿದೆ. ಇದು ಕಳೆದ 1 ವರ್ಷದಿಂದ ಮಾತ್ರ ಅಲ್ಲ, ಕಳೆದ 6 ವರ್ಷದಿಂದ, ಕಳೆದ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರದಲ್ಲಿ ಕೂಡ ಮಹೇಶ್ ವಿಕ್ರಮ್ ಹೆಗ್ಡೆ ಅವರನ್ನು ಕೂಡ ಬಂಧಿಸಲಾಗಿತ್ತು. ಅದು ಕೂಡ ಒಂದು ಷಡ್ಯಂತ್ರದ ಮೂಲಕ ಒಂದು ಅವರ ಏಕಾಂಗಿಯಾಗಿ ಹೋಗುತ್ತಿರುವ ಸಂದರ್ಭದಲ್ಲಿ ಅವರನ್ನು ಬಂಧಿಸಲಾಗಿತ್ತು. ಇವಾಗ ಕುಮಾರಸ್ವಾಮಿಯ ಸರ್ಕಾರದಲ್ಲಿ ಕೂಡ ಅದೇ ಕಾಂಗ್ರೆಸ್ ಸರ್ಕಾರ, ಅಂದರೆ ಕಾಂಗ್ರೆಸ್ ಸಚಿವರು ಇದೊಂದು ದ್ವೇಷದ ರಾಜಕೀಯ ಮಾಡಿ ಚುನಾವಣೆ ಮುಗಿದ ನಂತರ ಚುನಾವಣೆ ಆಗೋದಕ್ಕಿಂತ ಮೊದಲು ಅರೆಸ್ಟ್ ಮಾಡಿದರೆ ಅದು ಚುನಾವಣೆಗೆ ಎಫೆಕ್ಟ್ ಆಗ್ತಿತ್ತು. ಮತ್ತೆ ಕೂಡ BJP ಅಥವಾ ಸಂಘ ಪರಿವಾರ ಅಥವಾ ಜನರು ಮೈತ್ರಿ ಸರ್ಕಾರದ ವಿರುದ್ಧ ಸಿಡಿದೇಳ್ತಾರೆ ಎನ್ನುವಂತಹ ಒಂದು ಭಯ. ಸೊ ಚುನಾವಣೆ ಮರುದಿವಸ, ಅಂದರೆ ನಿನ್ನೆ, ಮಹೇಶ್ ವಿಕ್ರಮ್ ಹೆಗ್ಡೆ ಅಂದರೆ ವೀರಶೈವ ಲಿಂಗಾಯತರ ಬಗ್ಗೆ ಧರ್ಮ ಒಡೆದಂತಹ ಒಂದು ಕೃತ್ಯಕ್ಕೆ ಮುಂದಾಗಿರುವಂತಹ MB ಪಾಟೀಲ್ ಹಾಗೂ ವಿನಯ ಕುಲಕರ್ಣಿ ಅವರ ಬಗ್ಗೆ ಒಂದು ವರದಿಯನ್ನು ಬಿತ್ತರಿಸಿದ್ದಕ್ಕೆ ಮಹೇಶ್ ವಿಕ್ರಮ್ ಹೆಗ್ಡೆ ಅವರನ್ನು ಬಂಧಿಸ್ತಾರೆ. ಅದು ಯಾವತ್ತೋ ವರದಿಯನ್ನು ಬಿತ್ತರಿಸಿತ್ತು, ನಿನ್ನೆ ಅವರನ್ನು ಬಂಧಿಸ್ತಾರೆ. ಮತ್ತು ಈ ಬಗ್ಗೆ ವಿಡಿಯೋ ಪ್ರಕಟಿಸಿದಂತಹ ಒಂದು ವಿಡಿಯೋ ಮೂಲಕ ಧರ್ಮ ವಿಭಜನೆಯನ್ನು ಖಂಡಿಸಿದಂತಹ ಲಿಂಗಾಯತ ಅದೇ ಧರ್ಮದ ಒಂದು ಹೆಣ್ಮಗಳು ಶ್ರುತಿ ಬೆಳ್ಳಕ್ಕೆ ಎನ್ನುವ ಹೆಣ್ಮಗಳನ್ನು ನಿನ್ನೆ ಬಂಧಿಸಿ ಅವಳನ್ನು ನ್ಯಾಯಾಂಗ ಬಂಧನದಲ್ಲಿ ಜೈಲಲ್ಲಿ ಕೂಡಿಡ್ತಾರೆ. ಇದೊಂದು ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ಸಂಪೂರ್ಣವಾದ ಒಂದು ಕ್ಲೀನ್ ಪ್ರಿಪರೇಷನ್. ಇದೊಂದು ಮುಂದಿನ ಹಂತಕ್ಕೂ ಕೂಡ ಹೀಗೆ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಒಂದು ವಿಚಾರವನ್ನ ಕೇಳಬೇಕು. ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲದೆ ಈ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇದರ ಕುರಿತಾಗಿ ಗೃಹ ಮಂತ್ರಿಗಳು ಕೇಸನ್ನ ನೀಡಿದ ಬಳಿಕ ಬಂಧನವನ್ನ ಮಾಡಿರುವಂತದ್ದು. ಪ್ರತ್ಯೇಕವಾಗಿ COD ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಏನಿದೆ, ಇವರು ಬಂಧನವನ್ನ ಮಾಡಿದ್ದಾರೆ. ಸೊ ಯಾವುದೇ ಒಂದು ಪುರಾವೆಗಳಿಲ್ಲದೆ ಬಂಧನವಾಗುತ್ತಾ? ಹಾಗಾದ್ರೆ ಪುರಾವೆ ತೋರಿಸಲಿಲ್ಲ. ಯಾವ ಪುರಾವೆ ತೋರಿಸ್ತಾರೆ ಅವರು? ಅಂದರೆ ಪೋಸ್ಟ್ ಕಾರ್ಡ್ನಲ್ಲಿ ಇದೊಂದು ಪೋಸ್ಟ್ ಕಾರ್ಡ್ ಮಾಧ್ಯಮದಲ್ಲಿ ಪ್ರಕಟ ಆಗಿದೆ ಅಂತ ಹೇಳ್ತಾರೆ. ಖಂಡಿತ ನಾವು ಒಪ್ಕೊಳ್ತೇವೆ, ಪ್ರಕಟ ಮಾಡಿದ್ದಾರೆ. ಆ ಪೋಸ್ಟ್ ಕಾರ್ಡ್ ಮಾಧ್ಯಮ ಪ್ರಕಟ ಮಾಡೋದಕ್ಕೂ ಮೊದಲು ಯಾವುದರಲ್ಲೆಲ್ಲ ಪ್ರಕಟ ಆಗಿದೆ? ನಾ ಹೇಳ್ತೇನೆ, ವಿವಿಧ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ, ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟ ಆಗಿದೆ, ಹಲವಾರು ಮಂದಿ ಟ್ವಿಟರ್ ಮೂಲಕ ಪ್ರಕಟ ಮಾಡಿದ್ದಾರೆ. ಕರ್ನಾಟಕ BJP ಸ್ವತಃ ಖುದ್ದು ಕರ್ನಾಟಕ BJP ಪ್ರಕಟ ಮಾಡಿದೆ, ಈ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದೆ, ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರಿಸಿದೆ. ಹಾಗಾದರೆ ಯಾರನ್ನು ಅರೆಸ್ಟ್ ಮಾಡಿದ್ದಾರೆ ಇವರು? ನಾನು ಕೇಳುವ ಪ್ರಶ್ನೆ ಒಂದೇ. ಇವಾಗ ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ವಿಚಾರವಾಗಿ ಅಥವಾ ಈ ಒಂದು ಲಿಂಗಾಯತ ವೀರಶೈವರ ವಿಷಯ, ಒಂದು MB ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಎನ್ನುವಂಥ ವಿಷಯ
ಕೇವಲ ಪೋಸ್ಟ್ ಕಾರ್ಡ್ ಮಾಧ್ಯಮ ಮಾತ್ರ ಬಿತ್ತರಿಸಿದಲ್ಲ, ವಿವಿಧ ಮಾಧ್ಯಮಗಳು, ವಿವಿಧ ಪಕ್ಷಗಳು ಅಥವಾ ಒಂದು ರಾಜಕೀಯ ಪಕ್ಷವಾಗಿರೋದು ಭಾರತೀಯ ಜನತಾ ಪಕ್ಷ ಆಗಿರ್ಬೋದು ಅಥವಾ ಸುದ್ದಿ ಪತ್ರಿಕೆಗಳಾಗಿರ್ಬೋದು, ಮಾಧ್ಯಮಗಳು ವಿವಿಧ ಬಿಂಬಿಸಿವೆ. ಗಫೂರ್ ಅವರು ಈಗಾಗಲೇ ಹೇಳಿದ ಹಾಗೆ ಅವರು ಹೇಳ್ತಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ತಾ ಇದ್ದಾರೆ. ಈ ಒಂದು ವಿಚಾರವನ್ನು ಅವರು ಈಗಾಗಲೇ ಹೇಳಿದ್ದಾರೆ. ಈ ಹಿಂದೆ ಕೂಡ ಹೇಳಿಕೆ ನೀಡಿದವರಿಗೆಲ್ಲರೂ ಇದೇ ಪರಿಸ್ಥಿತಿ ಬಂದಿದೆ. ಸೊ ಇದರ ಕುರಿತಾಗಿ ಏನು ಹೇಳ್ತೀರಾ? ಡಿಕ್ಟೇಟರ್ಶಿಪ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ. ಇದರ ಕುರಿತಾಗಿ ಏನು ಹೇಳ್ತೀರಾ? ಅಭಿವ್ಯಕ್ತಿ ಸ್ವಾತಂತ್ರ್ಯ ಖಂಡಿತವಾಗಿಯೂ ಇದೆ, ಅದು ಇರಬೇಕು ಕೂಡ. ಆದರೆ ಎಷ್ಟರ ಮಟ್ಟಿಗೆ ಇರಬೇಕು? ಸಮಾಜವನ್ನು ಒಡಿತಕ್ಕಂಥದ್ದು ಅಥವಾ ಸಮಾಜದ ಹೃದಯಗಳನ್ನು ಜೋಡಿಸ್ತಕ್ಕಂಥ ದೃಷ್ಟಿಯಲ್ಲಿ ಅಥವಾ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡ್ತಕ್ಕಂಥ ರೀತಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳು ಬರಬೇಕೆ ಹೊರತು ಸಮಾಜದಲ್ಲಿ ಸಂಘರ್ಷಗಳಿಗೆ ದಾರಿ ಮಾಡಿಕೊಡ್ತಕ್ಕಂಥ, ಸಮಾಜದಲ್ಲಿ ಒಂದು ಸಮುದಾಯದ ಮೇಲೆ ಮತ್ತೊಂದು ಸಮುದಾಯವನ್ನು ಹೇರ್ತಕ್ಕಂಥ ಸನ್ನಿವೇಶಗಳು ಅಥವಾ ಒಂದು ತಪ್ಪಾಗಿ ವಿಷಯವನ್ನು ಪ್ರಕಟಿಸುವುದರ ಮೂಲಕ ಆ ವ್ಯಕ್ತಿಯ ಒಂದು ಚಾರಿತ್ರ್ಯ ಹರಣ ಮಾಡ್ತಕ್ಕಂಥ ವಿಚಾರಗಳು ಅಥವಾ ತಪ್ಪು ವಿಚಾರಗಳನ್ನು ಪ್ರಕಟಿಸುವುದರ ಮೂಲಕ ಒಂದು ರೀತಿಯಲ್ಲಿ ನಾವು ಈ ಒಂದು ವ್ಯವಸ್ಥೆಯಲ್ಲಿ ಏನೂ ಮಾಡಿದರೂ ನಡೀತದೆ ಎಂಬ ರೀತಿಯ ಆ ಒಂದು ಏನು ಸ್ವೇಚ್ಛಾಚಾರವನ್ನು ಇಟ್ಕೊಂಡಿರ್ತಕ್ಕಂಥ ಮಾಧ್ಯಮಗಳು ಇವತ್ತು ಸಮಾಜದಲ್ಲಿ ಭಾಳಷ್ಟಿದೆ. ಭಾಳಷ್ಟು ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತೇವೆ, ಟಿ ವಿ ಮಾಧ್ಯಮಗಳು, ಬೇರೆ ಬೇರೆ ಮಾಧ್ಯಮಗಳು ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಹನನವನ್ನು ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಇಂಥ ಪ್ರಕರಣಗಳು ನಡೀತಕ್ಕಂಥದ್ದು ಕೂಡ ನಾವು ಕಂಡಿದ್ದೇವೆ. ಆದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಶ್ರೀಯುತ ಮಹೇಶ್ ಹೆಗಡೆ ಅವರಿಗೆ ಸಂಬಂಧಪಟ್ಟಂತೆ ಏನು ಅವರ ವೆಬ್ಸೈಟ್ ಇದೆ, ಇವತ್ತು ನಾವು ನೋಡ್ಬೋದು ಈ ವೆಬ್ಸೈಟ್ಗಳಲ್ಲಿ ಏನೆಲ್ಲ ವಿಚಾರಗಳು ಬರ್ತದೆ. ಇವತ್ತು ನಾವು ಎಷ್ಟರ ಮಟ್ಟಿಗೆ ಮುಂದುವರಿದಿದ್ದೇವೆ ಅಂತ ಹೇಳುವುದಕ್ಕೆ ಇದು ಒಂದು ಕಾರಣ. ಇವತ್ತು ನಾವು ವೈಜ್ಞಾನಿಕವಾಗಿ ಅಥವಾ ನಾವು ಸಂಪರ್ಕ ವ್ಯವಸ್ಥೆಯಲ್ಲಿ ನಮ್ಮ ಸಮಾಜ ಅಥವಾ ನಮ್ಮ ದೇಶ ಎಷ್ಟು ಮುಂದುವರಿದಿದೆ ಅಂತ ಹೇಳುವುದಕ್ಕೆ ಇದು ಪ್ರಮುಖವಾಗಿರ್ತಕ್ಕಂಥ ಕಾಲಘಟ್ಟ. ಎಷ್ಟು ನಾವು ಮುಂದುವರಿದಿದ್ದೇವೆ ಅಷ್ಟು ಸಮಸ್ಯೆಗಳನ್ನು ಕೂಡ ನಾವು ಎದುರಿಸಬೇಕಾಗಿರ್ತಕ್ಕಂಥ ಸನ್ನಿವೇಶ ಇವತ್ತು ಸಮಾಜದಲ್ಲಿದೆ. ಇದನ್ನು ನಾವು ಪ್ರಥಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಹಲವಾರು ವೆಬ್ಸೈಟ್ಗಳು ಇವತ್ತು ಸೈಬರ್ ಕ್ರೈಮ್ ಯಾಕೆ ಬಂತು? ಸೈಬರ್ ಕ್ರೈಮ್ ಇಲಾಖೆಗಳು ಮುಂಚೆ ಇತ್ತ, ಅಲ್ಲಿ ಬೇಕಾದಷ್ಟು ಸಿಬ್ಬಂದಿಗಳು ಅಥವಾ ಅದರ ತಾಂತ್ರಿಕವಾಗಿ ಪರಿಣಿತರು ಅಲ್ಲಿದ್ದಾರಾ ಎಂಬ ವಿಚಾರಗಳಿದೆ. ನಾವು ಇತ್ತೀಚೆಗೆ ಒಂದು ಸೈಬರ್ ಕ್ರೈಮ್ ವಿಚಾರಕ್ಕೆ ಹೋಗಿತ್ತು. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಒಂದು ವೆಬ್ಸೈಟಲ್ಲಿ ಬಂದಿರತಕ್ಕಂಥ ಮಾಹಿತಿಯನ್ನು ತೆಗಿಬೇಕಾಗಿದ್ದರೆ ತೆಗೀಲಿಕ್ಕೆ ಆಗ್ತಾ ಇಲ್ಲ. ಅದು ಒಂದು ಒಬ್ಬರ ಮಾನಸಿಕವಾಗಿ ಮತ್ತು ಅವರ ವೈಯಕ್ತಿಕ ಚರಣ ಆಗುವುದರ ಮೂಲಕ ಯಾರೋ ಒಬ್ಬ ನಾಳೆ ಸುಸೈಡ್ ಮಾಡಿಕೊಳ್ತಕ್ಕಂಥದ್ದು ಏನೋ ಆಗಿ ಹೋಗ್ತಕ್ಕಂಥ ಸನ್ನಿವೇಶಗಳು ಅದರಲ್ಲಿ ಆ ಒಂದು ಕಾರಣಗಳಿಂದ ಅದನ್ನು ತೆಗಿಬೇಕಾಗಿದ್ದರೆ ಎಲ್ಲಿ ಹೋಗಬೇಕು ನಾವು? ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ವಾಟ್ಸಪ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಅಥವಾ ಟ್ವಿಟರ್ನಲ್ಲಿ ಯಾವುದೇ ವಿಚಾರಗಳು ಬಂದಾಗ ಅದನ್ನು ಪೊಲೀಸರಿಗೆ ತೆಗೆದು ಹಾಕ್ತಕ್ಕಂಥ ಸನ್ನಿವೇಶಗಳು ಕೆಲವೊಂದು ಬಾರಿ ಆಗುವುದೇ ಇಲ್ಲ. ಕಾರಣ ಬೇರೆ ಬೇರೆ ಕಾರಣ ಇರ್ತದೆ. ನಾವು ಕ್ಯಾಲಿಫೋರ್ನಿಯಾಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಯಾರಾದರೂ ಒಬ್ಬ ವ್ಯಕ್ತಿ ಭಾರತೀಯ ಪ್ರಜೆ ಆತ ಕ್ಯಾಲಿಫೋರ್ನಿಯಾಕ್ಕೆ ಹೋಗಿ ಅದನ್ನು ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಉಂಟು? ಅದೆಷ್ಟು ಕೋಟ್ಯಾಂತರ ಲಕ್ಷಾಂತರ ವಿಷಯಗಳು ಅದರಲ್ಲಿ ಬಂದಿರ್ತದೆ. ಆದರೆ ಅದನ್ನು ಡಿಲೀಟ್ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸನ್ನಿವೇಶಗಳು ಬೇಕಾದಷ್ಟಿದೆ. ಅದು ನೀವು ಕೋರ್ಟಿಗೆ ಹೋದರೂ ಕೆಲವೊಂದು ಸಲ ಡಿಲೀಟ್ ಮಾಡಲಿಕ್ಕೆ ಆಗ್ತದೆ. ಅದೇ ಸಂದರ್ಭದಲ್ಲಿ ಇವತ್ತು ಏನು ಮಹೇಶ್ ವಿಕ್ರಮ್ ಹೆಗಡೆಯವರಿಗೆ ಸಂಬಂಧಪಟ್ಟಂಥ ಈ ವಿಚಾರಗಳೇನಿದೆ ಇದನ್ನು ಸರ್ಕಾರ, ಅದರಲ್ಲಿಯೂ ಕೂಡ ವಿಶೇಷವಾಗಿ ಇವತ್ತು ಇರ್ತಕ್ಕಂಥದ್ದು ಸರ್ಕಾರದ ಒಬ್ಬ ಗೃಹ ಸಚಿವರು ಅಥವಾ ಹಿಂದಿನ ನೀರಾವರಿ ಸಚಿವರು ಅವರ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಬೇಕಾದಷ್ಟು ರಾಜ್ಯದಲ್ಲಿ ಚರ್ಚೆ ಆಗಿದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥ ಸನ್ನಿವೇಶ ಇದಲ್ಲದೆ ಇದ್ದರೂ ಕೂಡ ಅವರಿಗೆ ಸಂಬಂಧಪಟ್ಟಂಥ ಒಂದು ಪತ್ರ ಏನಾಗಿದೆ, ಆ ಪತ್ರವನ್ನು ಅವರು ಹಾಕದೇ ಇರತಕ್ಕಂಥ ಪತ್ರವನ್ನು ಅದನ್ನು ಡೂಪ್ಲಿಕೇಟ್ ಮಾಡುವುದರ ಮೂಲಕ, ಅದನ್ನು ಕ್ರಿಯೇಟ್ ಮಾಡುವುದರ ಮೂಲಕ ಇವತ್ತು ಆ ಪತ್ರವನ್ನು ಮಾಡಿದ್ದಾರೆ. ಅವರು ನೇರವಾಗಿ ಪೊಲೀಸ್ ಇಲಾಖೆಗೆ ತನಿಖೆಗೆ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಒಂದು ಪ್ರಶ್ನೆ ಮೂಡ್ತಾ ಇದೆ, ಇಷ್ಟು ಸಮಯವಾದ ಮೇಲೆ ಯಾಕೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ? ಪ್ರಶ್ನೆ ಇರ್ತಕ್ಕಂಥದ್ದು ಅವ್ರ ಮೇಲೆ ನೇರವಾಗಿರ್ತಕ್ಕಂಥ ಆರೋಪಗಳು ಪಕ್ಷದ ವೇದಿಕೆಯಲ್ಲಿ ಅಥವಾ ಪಕ್ಷದ ಹೊರಗೇನೂ ಕೂಡ ಬೇಕಾದಷ್ಟು ಆರೋಪಗಳು ಬಂತು. ನೀವು ಈ ರೀತಿ ಮಾಡ್ತಾ ಇದ್ದೀರಿ, ಸಮಾಜವನ್ನು ಒಡಿತಾ ಇದ್ದೀರಿ, ಸಮಾಜದಲ್ಲಿ ಒಂದು ಸಮುದಾಯ ಅದು ಏನು ಸಂತ ಬಸವಣ್ಣನವರ ನೇತೃತ್ವದಲ್ಲಿರ್ತಕ್ಕಂಥ ವೀರಶೈವ ಸಮಾಜ ಇರ್ಬೋದು ಅಥವಾ ಲಿಂಗಾಯತ ಸಮಾಜ ಇರ್ಬೋದು, ನೀವು ಸಮಾಜದ ಮಧ್ಯೆ ಒಂದು ರೀತಿಯಲ್ಲಿ ಸಂಘರ್ಷಗಳಿಗೆ ದಾರಿ ಆಗ್ತಕ್ಕಂಥ ಸನ್ನಿವೇಶಗಳಿದೆ ಅಥವಾ ಅವರ ನಾಯಕತ್ವವನ್ನು ದುರ್ಬಲಗೊಳಿಸ್ತಕ್ಕಂಥ ರೀತಿಯಲ್ಲಿಯೂ ಇರ್ಬೋದು. ಬೇರೆ ಬೇರೆ ರೀತಿಯ ಷಡ್ಯಂತ್ರಗಳು ನಡೆಯುವಾಗ ಒಬ್ಬ ವ್ಯಕ್ತಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅದು ಅವರ ಪಕ್ಷದ ಒಂದು ರಾಷ್ಟ್ರದ ಅಧ್ಯಕ್ಷರಿಗೆ
ಸಂಬಂಧಪಟ್ಟಂತೆ ತಾನು ಪತ್ರ ಬರೆದಿದ್ದೇನೆ, ತಾನು ಪತ್ರವೇ ಬರೆಯದೇ ಇರುವಾಗ ಅವರು ಅದನ್ನು ತನಿಖೆ ಮಾಡಲೇಬೇಕಾಗಿದೆ. ಜನರಿಗೆ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ವಿಚಾರ ತಿಳಿಯಲೇಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವ್ಯಕ್ತಿಯನ್ನು ಬಂಧಿಸ್ತಕ್ಕಂಥದ್ದು ಅಥವಾ ವಿಚಾರಣೆಗೆ ಒಳಪಡಿಸ್ತಕ್ಕಂಥದ್ದು ಕಾನೂನಿನಲ್ಲಿ ಅವಕಾಶಗಳಿದೆ. ಆ ಕಾನೂನಿನ ಅವಕಾಶವನ್ನು ಉಪಯೋಗಿಸಿಕೊಂಡು ಪೊಲೀಸರು ಅವರನ್ನು ವಿಚಾರಣೆಗೆ ತೆಗೆದುಕೊಂಡಿರ್ಬೋದು. ವಿಚಾರಣೆ ತೆಗೆದುಕೊಂಡಿದ್ದಾರೆ. ಅಷ್ಟು ಕುರಿತಾಗಿ ಮಾತಾಡೋಣ. ಕರೆ ಇದೆ. ನಮಸ್ತೆ. ಹಲೋ ನಮಸ್ತೆ ಮೇಡಮ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಮೇಡಮ್ ನಮಸ್ತೆ. ಹೇಳಿ ಸರ್. ಸರ್ ಮೇಡಮ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಐಶ್ವರ್ಯ. ಹೇಳಿ ಮೇಡಮ್, ಹೇಳಿ. ಈಗಾಗಲೇ ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ವಿಚಾರದಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಇನ್ನೊಂದು ಕಡೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದು ಬಹಳಷ್ಟು ವೈರಲ್ ಆಗ್ತಾ ಇದೆ. ಸೊ ಒಂದು ಕಡೆಯಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಅತಿಯಾಗಿ ಬಳಕೆ ಆಗಬಾರ್ದು ಅನ್ನುವಂಥ ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಇಲ್ಲಿ ದುರ್ಬಳಕೆ ಆಗಿರೋದು ನಾವೆಲ್ಲೂ ಕಾಣಿಸ್ತಾ ಇಲ್ಲ. ದುರ್ಬಳಕೆ ಆಗಿರೋದು ಖಂಡಿತ ಕಾಣಿಸ್ತಾ ಇಲ್ಲ. ನಾವು ಹೇಳಲಿಕ್ಕೂ ಮುಂಚೆನೆ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡಿದಾರಲ್ಲ, ಅವರು ಲಾಸ್ಟ್ ಇಯರ್ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ನಾವು ಲಿಂಗಾಯತರು ಇದು ಮಾಡಿದ್ದು ತಪ್ಪು ಅಂತ. ಇದು ಮಹೇಶ್ ವಿಕ್ರಮ್ ಹೆಗಡೆ ಹೇಳೋದಕ್ಕಿಂತ ಇವರೇ ಹೇಳ್ಕೊಂಡಿದಾರಲ್ಲ ಕಾಂಗ್ರೆಸ್ ಅವರು. ಇಲ್ಲಿ ಮಹೇಶ್ ವಿಕ್ರಮ್ ಹೆಗಡೆ ಹೇಳೋದು ಎಂತದ್ದು ಬರುತ್ತೆ ಇಲ್ಲಿ ಅಲ್ವಾ? ಕಾಂಗ್ರೆಸ್ ಅವರೇ ಹೇಳ್ಕೊಂಡಿರೋದು. ಡಿ ಕೆ ಶಿವಕುಮಾರ್ ಜಿ ಎಷ್ಟು ಸ್ಪೀಚ್ ಕೊಡಲಿ ಇವಾಗ ಎಲೆಕ್ಷನ್ಗೆ ಹೇಳ್ತಾ ಇದಾರಲ್ಲ, ನಾವು ಕಾಂಗ್ರೆಸ್ ನಮ್ಮಿಂದ ತಪ್ಪಾಗಿತ್ತು, ಈ ತರ ಮಾಡಬಾರ್ದಾಗಿತ್ತು, ನಾವು ಹಿಂದೂ ವಿಭಜನೆಯನ್ನು ಮಾಡಬೇಕಾರ್ದಾಗಿತ್ತು ಅಂತ ಹೇಳಿದಾರಲ್ಲ. ಈ ಮಹೇಶ್ ವಿಕ್ರಮ್ ಹೆಗಡೆ ಹೇಳೋದಕ್ಕೂ ಮುಂಚೆ ಅಥವಾ ಅರೆಸ್ಟ್ ಮಾಡ್ಲಿಕ್ಕೆ ಟಾರ್ಗೆಟ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಮುಂಚೆ ಅವರವರು ಸ್ವಲ್ಪ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಬೇರೆಯವ್ರಿಗೆ ಅಡ್ವೈಸ್ ಕೊಡ್ಬೇಕಲ್ವಾ? ಆದ್ರೆ ಎಲ್ಲೊಂದ್ ಕಡೆ ಸ್ವಾತಂತ್ರ್ಯ ಬಗ್ಗೆ ಮಾತಾಡೋದಾದ್ರೆ ಅವರು ಏನ್ ಹೇಳಿದ್ರು, ಅವರು ಹೇಳಿರೋದ್ನ ಮಹೇಶ್ ಅವರು ಒಂದು ಇದಾಗಿ ಪಬ್ಲಿಷ್ ಮಾಡಿದ್ರು. ಆದ್ರೆ ಇಷ್ಟು ಧೈರ್ಯವಾಗಿ ಗೃಹ ಮಂತ್ರಿಗಳು ದೂರನ್ನ ನೀಡಿದ್ದಾರೆ. ಯಾವುದೇ ರೀತಿಯ ಒಂದು ಸಾಕ್ಷಿ ಪುರಾವೆಗಳಿಲ್ಲದೆ ಈ ರೀತಿಯ ಒಂದು ಕೆಲಸವನ್ನ ಮಾಡ್ತಾರಾ? ಅದಕ್ಕೆ ಧೈರ್ಯವಾಗಿ ಕೊಡ್ತಾ ಇರೋದು. ನಮ್ಮಂತ ಸಾಮಾನ್ಯ ಜನರಿಗೆ ಎಲ್ಲಿ ರಕ್ಷಣೆ ಇದೆ ಸರ್ ಇವಾಗ? ಗೃಹ ಮಂತ್ರಿಗಳನ್ನ ಅಷ್ಟು ಅಹಂಕಾರ, ಅಷ್ಟೊಂದು ದರ್ಪ ಇರೋದ ಕಾರಣನೇ ಅವರು ಇದು ಕೊಟ್ಟಿರೋದು. ಇಲ್ಲದ ಅಧಿಕಾರದ ಇರೋರೇ ತಾನೇ ದರ್ಪ ತೋರ್ಸ್ಲಿಕ್ಕಾಗುತ್ತೆ. ನಮ್ಮಂತವ್ರು ಎಲ್ಲಿ ದರ್ಪ ತೋರ್ಸ್ಲಿಕ್ಕಾಗುತ್ತೆ? ಯಾರು ಮೊನ್ನೆ ಇದನ್ನ ತೋರ್ಸೋಣ ನಾವು ದರ್ಪನ? ನಮ್ಗಿರೋದು ಒಂದೇ ಸ್ವಾತಂತ್ರ್ಯ. ನಮ್ದು ನಾವಿವತ್ತು ಸಿಟಿಜನ್ ಜರ್ನಲಿಸ್ಟ್ ಆಗಿ ಮಾತಾಡೋ ಒಂದೇ ಒಂದು ಇದಿರೋದು ನಮ್ಗೆ. ನಮ್ಗಳಿಗೆ ತೋರ್ಸುತ್ತೀವಿ ಸತ್ಯನ, ಈ ತರ ಹೇಳ್ತಾ ಇದಾರೆ ಅಂತ. ಅದನ್ನ ಕಿತ್ಕೊಳ್ಲಿಕ್ಕೆ ಹೊರಡ್ತೀವಿ ಇದಾರೆ. ಸೊ ನಿಮ್ಮ ಪ್ರಕಾರ ಈ ಒಂದು ಕೃತ್ಯ ಅನ್ನುವಂಥದ್ದು ಏನು ನಡೆದಿದೆ, ಇದರ ಕುರಿತಾಗಿ ನಿಮ್ಮ ಒಂದು ಅಭಿಪ್ರಾಯ ಏನು ಮೇಡಮ್? ವೈಯಕ್ತಿಕವಾದ ಅಭಿಪ್ರಾಯ. ಇದರ ಹಿನ್ನೆಲೆ ಏನಾಗಿರ್ಬೋದು ಹಾಗಾದ್ರೆ? ಚುನಾವಣೆಯಾದ ಬಳಿಕ ಈ ಒಂದು ಬಂಧನವಾಗಿರುವಂತದ್ದು. ಸೊ ಇದರ ಕುರಿತಾಗಿ ನಿಮ್ಮ ವೈಯಕ್ತಿಕ ಒಂದು ಅಭಿಪ್ರಾಯ ಏನು ಮೇಡಮ್? ನನಗೆ ಸಿಂಪಲ್ ಆಗಿ ಅನ್ಸೋದು ಸರ್, ಇಲ್ಲಿ ಕಾಂಗ್ರೆಸ್ ಅವ್ರದ್ದು ಸೋಲ್ತಾರೆ ಅಂದ್ರೆ ಸೋಲ್ತಾರೆ ಮುಂದಿನ ಬರೋ ಲೋಕಸಭಾ ಚುನಾವಣೆಯಲ್ಲಿ ಅಂತ ಅವ್ರಿಗೆ ಖಾತ್ರಿ ಆಗಿರ್ಬೋದು. ಅದಕ್ಕಾಗಿ ಇನ್ನೆಲ್ಲಿ ಮುಂದೆ ಅವ್ರಿಗೆ ತೊಂದರೆ ಆಗ್ಬೋದು, ಇವೆಲ್ಲ ಪ್ರಾಬ್ಲಮ್ಸ್ ಶುರುವಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೊಂದು ಒಂದು ಸುಮ್ಮನೆ ದಾಳ ಹಾಕಿದ್ದಾರೆ ಅನ್ಸುತ್ತೆ. ಒಂದು ಕಿರ್ಲಿ ಏನಾದ್ರೂ ಒಂದು ನಮ್ಗೆ ಒಂದು ಕಂಟ್ರೋಲ್ ಬರುತ್ತೆ, ಅವಾಗ ನಾವು ಒಂದ್ ಸ್ವಲ್ಪ ಸೋತ್ರ ನಮ್ಗೆ ಏನ್ ಕಂಟ್ರೋಲ್ ಇರ್ಲಿಕ್ಕಿಲ್ಲ ಅನ್ಬಿಟ್ಟು ಈ ತರ ಮಾಡಿರ್ಬೋದು, ಎದುರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಈಗ ಒಬ್ರು ಇಂತ ಯಾಕೆ ಪ್ರತಿ ಸಲ ಮಹೇಶ್ ವಿಕ್ರಮ್ ಹೆಗಡೆ ಬಗ್ಗೆ ಈ ತರ ಇದು ಮಾಡ್ತಾ ಇದಾರೆ ಅವರು? ಅದೊಂದು ಅಭ್ಯಾಸ ಬಿಟ್ಟಿದೆ ಇವ್ರಿಗೆ. ಕಾಂಗ್ರೆಸ್ ಗವರ್ಮೆಂಟ್ಗೆ ಜೆಡಿಎಸ್ ಗವರ್ಮೆಂಟ್ ಈಗ ಬಂದು ಸೇರ್ಕೊಂಡಿದ್ದಾರೆ. ಬಟ್ ಕಾಂಗ್ರೆಸ್ ಗವರ್ಮೆಂಟ್ ಕಳೆದ ವರ್ಷದಿಂದ ಕರೆಕ್ಟ್ ಆಗಿ ಎಲೆಕ್ಷನ್ ಟೈಮ್ ಟಾರ್ಗೆಟ್ ಮಾಡ್ತಾ ಇದಾರೆ. ಸೊ ನಿಮ್ಮ ಪ್ರಕಾರ ಒಂದು ಭಯದ ವಾತಾವರಣದಿಂದ ಈ ರೀತಿಯ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು ನಿಮ್ಮ ಒಂದು ವೈಯಕ್ತಿಕವಾದ ಅಭಿಪ್ರಾಯ ಮೇಡಮ್ ಹಾಗಾದ್ರೆ? ಹೌದು. ಏನ್ ಹೇಳಿದ್ರಿ? ಭಯ ಅನ್ನುವಂಥದ್ದು ಇದೆ ಈ ಒಂದು ಪಕ್ಷಗಳಲ್ಲಿ. ಸೊ ಆ ಒಂದು ಭಯದಿಂದ ಈ ರೀತಿ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು ನಿಮ್ಮ ಒಂದು ಅಭಿಪ್ರಾಯ? ನಾವು ಸತ್ಯವನ್ನು ತೋರಿಸ್ತೀವಿ, ಜನರು ಡಿಸೈಡ್ ಮಾಡ್ತಿರೋರು. ಇವ್ರಿಗೆ ಏನ್ ಅಧಿಕಾರ ಅಂತ ಈ ತರ ನೀವು ಮಾತಾಡಬೇಡಿ ಅಂತ ಅರೆಸ್ಟ್ ಮಾಡ್ಲಿಕ್ಕೆ? ಅವರು ಕೊಲೆ ಮಾಡಿದ್ರ ಅಥವಾ ವೈಲೆನ್ಸ್ ಕ್ರಿಯೇಟ್ ಮಾಡಿದ್ರ? ಯಾವ್ಗೆ ಏನಾದ್ರೂ ಅರೆಸ್ಟ್ ಮಾಡ್ಲಿಕ್ಕೆ ಇವ್ರು ಏನಾದ್ರೂ ಹೇಳಿ ಅದರಿಂದ ವೈಲೆನ್ಸ್ ಕ್ರಿಯೇಟ್ ಆಗಿ ವಿಕ್ಟಿಮ್ಸ್ ಆಗಿದ್ರೆ ಆಯ್ತು, ಅವರನ್ನ ಅರೆಸ್ಟ್ ಮಾಡ್ಲಿ. ಈ ವ್ಯಕ್ತಿ ಈ ತರ ಎಲ್ಲಾ ಮಾಡಿದಾರೆ, ಹಾಳು ಮಾಡ್ತಾ ಇದಾರೆ ನಮ್ದಿನ ಅಂತ. ಇಲ್ಲಿ ಯಾರ್ಗೆ ಏನು ಆಗಿದೆ ಅವ್ರ ಇದರಿಂದ? ಇಲ್ಲಿ ಭಯ ಇರೋದು ಕಾಂಗ್ರೆಸ್ ಅವ್ರಿಗೆ. ಎಲ್ಲಿ ಅವ್ರ ಸತ್ಯ ಅವ್ರಿಗೆ ಬರುತ್ತೆ ಅಂತ ಇಷ್ಟೊಂದೆಲ್ಲ ಟಾರ್ಗೆಟ್ ಮಾಡೋದು ಸರ್ ಏನು ಬೇಡ ಸರ್. ಸಿಂಪಲ್ ಆಗಿ ಎಂ ಬಿ ಪಾಟೀಲ್ ಜಿ ಅವ್ರಿಗೂ ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ಜೊತೆ ಕೂರಿಸ್ಬಿಟ್ಟು ಅವರಿಬ್ರು ಮಾತು ಒಪ್ಕೊಂಡ್ಬಿಡ್ಲಿ ಈಚದರ್, ಅಷ್ಟು ಸಾಕು. ಮಹೇಶ್ ವಿಕ್ರಮ್ ಇದ್ರೆ ಆ ರೈಟ್ ವಿಂಗು ಬಿಜೆಪಿ ಕಾರ್ಯಕರ್ತರು ಅವರು ಎಲ್ಲಾನು ಆಮೇಲೆ ಬರ್ಲಿ. ಬರೀ ಡಿ ಕೆ ಶಿವಕುಮಾರ್ ಜಿ ಅವ್ರಿಗೆ ಅವರು ಸ್ಪೀಚ್ ಎಲ್ಲ ಯಾಕೆ ಮಾಡ್ಬೇಕಾಗಿತ್ತು? ಎಲೆಕ್ಷನ್ ಭಾಷಣಗಳಲ್ಲಿ ಯಾಕೆ ಹೇಳ್ಬೇಕಾಗಿತ್ತು? ಹೌದು ಕಾಂಗ್ರೆಸ್ ತಪ್ಪು ಮಾಡಿತ್ತು ಹೋದ ವರ್ಷ, ಅದಕ್ಕೆ ನಾವು ಪಾಠ ಕಲ್ತಿದೀವಿ ಅಂತ. ಮೊದಲನೇದಾಗಿ ಆ ತರ ಏನಾದ್ರು ಇದ್ರೆ ಎಂ ಬಿ ಪಾಟೀಲ್ ಅವರು ಡಿ ಕೆ ಶಿವಕುಮಾರ್ ಮೇಲೆ ಆಕ್ಷನ್ ತಗೊಂಡ್ಲಿ, ಆಮೇಲೆ ಮಹೇಶ್ ವಿಕ್ರಮ್ ಹೆಗಡೆ ಮೇಲೆ ಆಕ್ಷನ್ ತಗೊಂಡ್ಲಿ. ಎಸ್ ಸರಿ ಮೇಡಮ್, ಧನ್ಯವಾದ ನಿಮ್ಮ ಎಲ್ಲ ಒಂದು ಅಭಿಪ್ರಾಯಕ್ಕಾಗಿ ಮೇಡಮ್, ಧನ್ಯವಾದ.
ಎಸ್, ಸುನಿಲ್ ಅವರು ಈಗಾಗಲೇ ಹೇಳಿದ ಹಾಗೆ ಏನು ಇವೆಲ್ಲ ದೂರುಗಳು ಕೇಳಿ ಬರ್ತಾ ಇದೆ. ಸೊ ಯಾವುದೇ ಒಂದು ಪುರಾವೆಗಳಿಲ್ಲದೆ ಆರೋಪವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಪೋಸ್ಟ್ ಕಾರ್ಡ್ ಅನ್ನುವಂತಹ ಒಂದು ಏನು ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಸ್ಥಾಪಿಸಿರುವಂತಹ ಒಂದು ಸಂಸ್ಥೆ ಏನಿದೆ, ಸೊ ಇದರ ಹಿನ್ನೆಲೆ ಏನು, ಮಾಧ್ಯಮನ ಇದು ಏನು, ಇದರ ಕುರಿತಾದ ಒಂದು ಹಿನ್ನೆಲೆ ಏನಾದರೂ ಇದೆಯಾ? ಮಾಧ್ಯಮ ಅಂತ ಬಂದಾಗ ಯಾವುದೇ ಒಂದು ಪಕ್ಷಕ್ಕೆ ಯಾವುದೇ ಒಂದು ವ್ಯಕ್ತಿಗೆ ಸೀಮಿತವಾಗಿರದೆ ಜನರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಒಂದು ಮೂಲವಾಗಿರಬೇಕು. ಸೊ ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಜನರ ಅಭಿಪ್ರಾಯ ವ್ಯಕ್ತಪಡಿಸುವಂಥ ಮೂಲ ಹೌದಲ್ಲ, ನಾವು ಅದೇ ಹೇಳಿದಲ್ಲ. ಮೊದಲಿಗೆ ಏನೋ ಒಂದು ಇಶ್ಯೂ ಆಗಿತ್ತು, ವೀರಶೈವ ಲಿಂಗಾಯತರನ್ನು ಹಿಂದೂ ಧರ್ಮದಿಂದ ಒಡೆಯಬೇಕು, ಹಿಂದೂ ಧರ್ಮದಿಂದ ಒಡೆದು ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡಬೇಕು, ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡಿದರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಎನ್ನುವಂಥ ದೃಷ್ಟಿಕೋನದಿಂದ ಇವರು ಈ ಕೃತ್ಯವನ್ನು ನಡೆಸಲು ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಲಾಭ ಆಗಲಿಕ್ಕೆ ಎಲ್ಲೂ ಸಮಾಜವನ್ನು ಕಾಂಗ್ರೆಸ್ ಹೊಡೆದುಕೊಂಡು ಬಂದಿಲ್ಲ. ಇದು DK ಶಿವಕುಮಾರ್ ಅವರು ಅಥವಾ ಅವರ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಏನು ಸಮುದಾಯಗಳೇನಿದೆ, ಸಮುದಾಯದ ಯಾರು ಸ್ವಾಮಿಗಳಿದ್ದಾರೆ ಅಥವಾ ಏನು ಮಾತೆ ಮಹಾದೇವಿಯವರಿದ್ದಾರೆ, ಅವರೆಲ್ಲ ಸೇರಿಕೊಂಡು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳು, ಆ ತೀರ್ಮಾನಗಳನ್ನು ಅವರು ಸರ್ಕಾರದ ಮುಂದೆ ಹಾಕಿದ್ದಾರೆ. ಸರ್ಕಾರಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಬೇಕಾದಷ್ಟು ಸಾವಿರಾರು ಜನ ಅದರ ವಿರುದ್ಧವಾಗಿಯೂ ಕೂಡ ಇನ್ನೊಂದು ಏನು BJPಯಲ್ಲಿರ್ತಕ್ಕಂಥ ನಾಯಕರುಗಳು, ಅದರಲ್ಲಿ ವಿಶೇಷವಾಗಿ ಯಡಿಯೂರಪ್ಪನಂಥವರು ಭಾಳಷ್ಟು ಜನ ಹಿರಿಯ ನಾಯಕರು ಕೂಡ ಆ ಭಾಗದಲ್ಲಿ ಕೂಡ ಇದ್ದಾರೆ. ಆದರೆ ಕಾಂಗ್ರೆಸ್ ಇದಕ್ಕೇನು ಬೆಂಬಲವನ್ನು ಕೊಡುವುದರ ಮೂಲಕ ಕಾಂಗ್ರೆಸ್ ಏನು ಮಾಡಿತು, ಆ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತಿನ ಸಿದ್ದರಾಮಯ್ಯನವರು ಆ ಮನವಿಯನ್ನು ಕೇಂದ್ರಕ್ಕೆ ತಲುಪಿಸಿದರು. ಕೇಂದ್ರ ಏನು ಮಾಡಿತ್ತು, ಆ ಸಮಾಜವನ್ನು ಇದಾಗು ಮಾಡಲಿಕ್ಕೆ ಬರುವುದಿಲ್ಲ ಎಂಬ ರೀತಿಯಲ್ಲಿ ಅದನ್ನು ತಿರಸ್ಕಾರ ಮಾಡಿತ್ತು. ಇಲ್ಲಿ ಇರ್ತಕ್ಕಂಥದ್ದು ಆ ಪ್ರಶ್ನೆಯೇ ಹೊರತು ಪ್ರತಿಯೊಂದಕ್ಕೂ ನಾವು ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ, ಇವತ್ತು ಕುಮಾರಸ್ವಾಮಿ ಅವರ ಸರ್ಕಾರ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಗೌರಿ ಲಂಕೇಶನ್ ಕೊಂದಿರ್ತಕ್ಕಂಥ ಯಾರು, ಅವರು ಮಾಧ್ಯಮದಲ್ಲಿ ಕೆಲಸ ಮಾಡುವವರು ತಾನೇ. ಈಗ ಮಾಧ್ಯಮ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಳಿಬೇಕು. ಆದರೆ ಗೌರಿ ಲಂಕೇಶ್ ಅಂತ ಒಬ್ಬ ಹೆಣ್ಮಗಳನ್ನು ಕೊಲೆ ಮಾಡ್ತಕ್ಕಂಥ ಸನ್ನಿವೇಶ ಹೇಗೆ ನಿರ್ಮಾಣ ಆಯಿತು ರಾಜ್ಯದಲ್ಲಿ? ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾವು ಕಸಿದುಕೊಂಡೆವು ಅಂತೇಳಿ ಏನು ನಮ್ಮ ಸ್ನೇಹಿತರು ಅಪವಾದವನ್ನು ಮಾಡ್ತಾ ಇದ್ದಾರೆ. ಏನಾಯ್ತು ರಾಜ್ಯದಲ್ಲಿ? ಒಡೆದಾಡುವಂತ ಕೆಲಸವನ್ನ ಖಂಡಿತವಾಗಿ ಕೂಡ ಕಾಂಗ್ರೆಸ್ ಮಾಡಿಲ್ಲ. ಕೆಲವೊಂದು ವ್ಯಕ್ತಿಗಳು ಅಥವಾ ಈಗ DK ಶಿವಕುಮಾರ್ ಅವರಿಗೂ MB ಪಾಟೀಲ್ ಅವರಿಗೂ ವ್ಯತ್ಯಾಸಗಳಿರ್ಬೋದು. ಆದರೆ ಪಕ್ಷ ಒಂದು ರೀತಿಯಲ್ಲಿ ಒಟ್ಟಾಗಿ ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಪಕ್ಷದ ಅಧ್ಯಕ್ಷರದ್ದು ಮತ್ತು CLP ಲೀಡರ್ ಇದ್ದು, ಅದನ್ನು ಅವರು ಮಾಡ್ತಾ ಇದ್ದಾರೆ. ಏನು ಸಮಸ್ಯೆಗಳು ಬಂದಾಗ ಒಬ್ಬ ರಾಜ್ಯದ ಗೃಹ ಸಚಿವನಾಗಿ ಅವರಿಗೆ ಜವಾಬ್ದಾರಿ ಇದೆ. ತನ್ನ ಮೇಲೆ ಎಷ್ಟು ದೊಡ್ಡ ಅಪವಾದ ಬಂದಾಗ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ವಿಕ್ರಮ್ ಹೆಗಡೆ ಮೇಲೆ ಕೊಟ್ಟಿಲ್ಲ ಅವರು. ಇಲ್ಲಿ ಸ್ಪಷ್ಟವಾಗಿ ನಾವು ಒಂದು ತಿಳುವಳಿಕೆಗೆ ಬರಬೇಕಾಗಿದೆ. ವಿಕ್ರಮ್ ಹೆಗಡೆ ಅವರ ಮೇಲೆ ಕಂಪ್ಲೇಂಟ್ ಅವರು ಕೊಟ್ಟಿಲ್ಲ, ಅಥವಾ ಯಾವುದೇ ಒಂದು ಮಾಧ್ಯಮದ ಮೇಲೆ ಅವರು ನೇರವಾಗಿ ಕಂಪ್ಲೇಂಟನ್ನು ಮಾಡಿಲ್ಲ. ಏನು COD ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಪ್ರಕರಣ ಇದೆ, ಪೊಲೀಸ್ ಇಲಾಖೆ ಮಾಡಬಾರ್ದು, COD ಇಲಾಖೆಯವರು ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. COD ಇಲಾಖೆಯವರು ಇವತ್ತು ಆ ಪ್ರಕರಣವನ್ನು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡುವಾಗ ಇಂಥ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಏನೆಲ್ಲ ಪ್ರಕಟ ಆಗಿತ್ತು ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸತಕ್ಕಂಥದ್ದು ಸಹಜವೇ. ಆದರೆ ಬಂಧನ ಯಾರ್ದು ಆಗಲಿಲ್ಲ. ಬಂಧನ ಹೇಳ್ತೇನೆ, ಬಂಧನ ಯಾಕಾಗಲ್ಲ? ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ ನೀತಿಗಳನ್ನು ಬಯಲಿಗೆಳುತ್ತಾರೆ. ರಮ್ಯಾ ಏನು ನೀವು ಎಷ್ಟು ಬೇಕಾದರೂ ಫೇಕ್ ಅಕೌಂಟ್ ಮಾಡಿ ನಾನಿದ್ದೇನೆ ನಿಮ್ಮೊಂದಿಗೆ ಅಂತೆ ರಮ್ಯಾ ಅವಳು ಬಹಿರಂಗವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದಂಥ ವಿಡಿಯೋವನ್ನು ಮಹೇಶ್ ವಿಕ್ರಮ್ ಹೆಗ್ಡೆ ಬಯಲಿಗೆಳಿದ್ದಾರೆ. ಕಲ್ಲಡ್ಕದ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ ಮಕ್ಕಳಿಗೆ ಅನ್ನ ಕಸಿದ ರಮನಾಥ್ ರೈ ಅವರ ಕೃತ್ಯವನ್ನು ಖಂಡಿಸಿ ಭಿಕ್ಷಾಂದೇಹಿ ಮೂಲಕ ಆ ಮಕ್ಕಳಿಗೆ ಅನ್ನ ತಂದು ಕೊಟ್ಟು ಸರ್ಕಾರಕ್ಕೆ ಸವಾಲಾಗ್ತಾರೆ. ಅಲ್ಲಿ ದೀಪಕ್ ರಾವತ್ ಮರ್ಡರ್ ಆಗುವಾಗ 50 ಲಕ್ಷ ಫ್ಯಾಮಿಲಿಗೆ ಕೊಟ್ಟು ಅಲ್ಲಿಯ ನಿಮ್ಮ ಕುಟುಂಬದೊಂದಿಗೆ ನಾನಿದ್ದೇನೆ, ನೀವು ಸರ್ಕಾರದಿಂದ ಕೈ ಚಾಚಬೇಡಿ, ಸರ್ಕಾರದೊಂದಿಗೆ ನಾವು ತಟ್ಟುತ್ತೇವೆ ಅನ್ನುವಂಥ ಸಂದೇಶವನ್ನು ಸರ್ಕಾರದ ವಿರುದ್ಧ ನೀಡ್ತಾರೆ. ಈ ಕಾರಣಕ್ಕೋಸ್ಕರ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ತೀರಿಸಿಕೊಳ್ತಿದ್ದಾರೆ. ಇದು ದೇಶದ ರಾಜಕಾರಣ ಅಲ್ಲದೆ ಮತ್ತೇನಲ್ಲ. ಮತ್ತೊಂದು ವಿಷಯ ನೀವು ಗಮನಿಸಬೇಕು. ನೀವು ಹೇಳಿದ್ರಿ, ನೀವು ಇವಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆಮೇಲೆ ಏನು ಅದು ಗೃಹ ಸಚಿವರ ಹಾಗೂ ಪೊಲೀಸರ ಕರ್ತವ್ಯ ಅಂತ ನಾನು ಹೇಳ್ತೇನೆ. ಖಂಡಿತವಾಗಿ ನಾನು ಒಪ್ಕೊಳ್ತೇನೆ, ಇದನ್ನು ನಿಮ್ಮ ಮಾತನ್ನು ನಾನು ಒಪ್ಕೊಳ್ತೇನೆ. ಅದು ಒಂದು ಪ್ರಶ್ನೆ ಕೇಳ್ತೇನೆ ಸರ್ ನಿಮಗೆ. ಭಗವಾನ್ ಅಂತ ಒಬ್ಬ ಯಾರೋ ಏನೋ ಹೇಳ್ತಾರೆ ಅವನಿಗೆ, ಬುದ್ಧಿಜೀವಿಗಳು ಅಂತ, ಪ್ರೊಫೆಸರ್ ಅಂತೆ, ಯಾವ ನಾಮರ್ಧರು ಇಟ್ಟಿದ್ದಾರೆ ಗೊತ್ತಿಲ್ಲ, ಅಂತಹ ವ್ಯಕ್ತಿಗಳು ಧರ್ಮದ ಬಗ್ಗೆ ಹೀನಾಯವಾಗಿ ವಾಚಾಮಗೋಚರವಾಗಿ ನಿಂದಿಸ್ತಾರೆ. ಎಲ್ಲಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ? ಯಾರು ಖಂಡಿಸ್ತಾರೆ ಅದನ್ನು? ಹಾಗಾದ್ರೆ ಅವರನ್ನು ಪ್ರಶ್ನಿಸುವವರು ಯಾರಿಲ್ವ ಇಲ್ಲಿ? ಬೇಲೂರು ಗೋಪಾಲಕೃಷ್ಣ ಪ್ರಧಾನಮಂತ್ರಿಯನ್ನು ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳ್ತಾನೆ. ಅವನಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತ, ಅವನಿಗೆ ಕೇಸ್ ಮಾಡುವಂತ ಇದು ಎದುರಿಸುವಂತ ಸಾಮರ್ಥ್ಯ ಸರ್ಕಾರಕ್ಕಿಲ್ವಾ? ಅಥವಾ ಮತ್ತೊಬ್ಬ ಜಮೀರ್ ಅಹ್ಮದ್ ಹೇಳ್ತಾನೆ ಮೋದಿ ಅವರ ಹೆಂಡತಿ ಅವರ ಮುಖವನ್ನು ಬಿಟ್ಟು ಓಡಿ ಹೋಗಿದ್ದಾನೆ ಅಂತ. ಹಾಗಾದ್ರೆ ಇಂಥ ಹೇಳಿಕೆಯನ್ನು ಒಬ್ಬ ಸರ್ಕಾರ ನೀಡಬಹುದು.
ಸರ್ಕಾರದ ಸಚಿವರು ನೀಡಬಹುದು, ಸರ್ಕಾರದ ಶಾಸಕರು ನೀಡಬಹುದು, ಕಾಂಗ್ರೆಸ್ನ ಸರ್ಕಾರದವರು ನೀಡಬಹುದು. ಹಾಗಾದ್ರೆ ಒಂದು ಸರ್ಕಾರವನ್ನು ಖಂಡಿಸುವಂತಹ ಒಂದು ವ್ಯಕ್ತಿಗಳು ಈ ಇಂತಹ ಮಾತುಗಳನ್ನು ಅಥವಾ ಇಂತಹ ಎಕ್ಸ್ಪೋಸ್ ಮಾಡಬಾರ್ದು ಅಂತಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಿಂದ ನಾನು ಕೇಳುದು? ಖಂಡಿತವಾಗಿ ಕೂಡ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಸಮಾಜಕ್ಕೆ ನೋವಾಗ್ತಕ್ಕಂಥ ಅಥವಾ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಮಾತಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ತಪ್ಪು. ಯಾವುದೇ ಸಂದರ್ಭದಲ್ಲಿ ಕೂಡ ಸಮಾಜಕ್ಕೆ ತಪ್ಪು ಸಂದೇಶ ಕೊಡ್ತಕ್ಕಂಥ ಯಾವುದೇ ವಿಷಯಗಳು ಕೂಡ ಸಮಾಜಕ್ಕೆ ಮುಟ್ತಕ್ಕಂಥ ರೀತಿಯಲ್ಲಿ ನಾವು ಮಾಧ್ಯಮದ ಮುಂದೆ ಕೊಡ್ತಕ್ಕಂಥ ತಪ್ಪು. ಉದಾಹರಣೆಗೆ ನಾನು ಇಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ನಿಜವಾಗಿ ಗೊತ್ತಿಲ್ಲ ವಿಕ್ರಮ್ ಹೆಗಡೆ ಯಾರು ಅಂತೇಳಿ. ನಾನು ತಿಳ್ಕೊಂಡೆ ಎಲ್ಲಿಂದವರು ಅವರು ಮೂಡುಬಿದ್ರಿಯಲ್ಲಿ ವಿಧಾನಸಭೆಗೆ BJP ಪಕ್ಷದಿಂದ ಅವರು ಆಕಾಂಕ್ಷಿಯಾಗಿದ್ದರು. ಇದೆಲ್ಲ ನಮಗೆ ಗೊತ್ತಿರ್ತಕ್ಕಂಥದ್ದು. ನಾರ್ಮಲ್ ಆಗಿ ಯಾವುದೇ ಮಾಧ್ಯಮದ ಸ್ನೇಹಿತರು ಬಹಳಷ್ಟು ಜನ ಸ್ನೇಹಿತರಿದ್ದಾರೆ. ಅವರು ಬಲಪಂಥೀಯರಿರಲಿ, ಎಡಪಂಥೀಯರಿರಲಿ, ಯಾವುದೇ ಪಂಥಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳಿರಲಿ, ಯಾವುದೇ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳಿರಲಿ, ನಾವು ಸಮಾಜದಲ್ಲಿ ಎಲ್ಲವನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿಕೊಂಡು ಬಂದವರು. ಈಗ ಯಾವುದೇ ವ್ಯಕ್ತಿಗೆ ಅವ್ರು ಯಾವುದೇ ಪಕ್ಷಕ್ಕೆ ಸೇರಿದವರಾಗಿದ್ದರೂ ಕೂಡ ಅವ್ರ ಮೇಲೆ ತಪ್ಪಾಗಿದ್ದರೆ ಅದು ತಪ್ಪೇ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಇವತ್ತು ಅವರನ್ನು ತನಿಖೆಗೆ ಒಳಪಡಿಸಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ದೊರಕಿದೆ ವಿನಃ ಅವರನ್ನು ಬಂಧಿಸಿದ್ದಾರೆ ಅಥವಾ ಗೃಹ ಬಂಧನದಲ್ಲಿಟ್ಟಿದ್ದಾರೆ ಎಂಬ ಪ್ರಶ್ನೆಗಳು ಇಲ್ಲಿ ಬಂದಿಲ್ಲ, ಇಲ್ಲಿ ಉದ್ಭವ ಆಗಿಲ್ಲ. ಒಂದು ವೇಳೆ ಅವರನ್ನು ಚಾರ್ಜ್ ಶೀಟ್ FIR ಮಾಡಿ ಕೋರ್ಟಿಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಪೊಲೀಸರು ಅದರ ಸತ್ಯಾನ್ವೇಷ ಏನಿದೆ ಹೌದಾ ಅಲ್ವೋ ಅನ್ನುವಂಥದ್ದು ಕುರಿತಾಗಿ ಮಾತನಾಡೋಣ. ಈಗಾಗಲೇ ಹೇಳಿದ ಹಾಗೆ ಗೃಹ ಬಂಧನ ವಿಶೇಷ ಕಾರ್ಯಕ್ರಮ ಏನು ನಡೀತಾ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕುರಿತಾಗಿ ಈಗಾಗಲೇ ನಮ್ಮ ಅತಿಥಿಗಳು ಮಾತಾಡ್ತಾ ಇದ್ರು. ಸೊ ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ನೀವು ವ್ಯಕ್ತಪಡಿಸಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಗೃಹ ಬಂಧನ ಇದೆಯಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕಾರ್ಯಕ್ರಮವನ್ನ ಮುಂದುವರಿಸುವ ಮುನ್ನ ಒಂದು ಕರೆ ಇದೆ, ಆ ಕರೆಯನ್ನ ಸ್ವೀಕರಿಸೋಣ. ನಮಸ್ತೆ. ಸರ್ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ ಸರ್, ಸಂತೋಷ್ ಶೆಟ್ಟಿ ಅಂತ ಮಳವಳ್ಳಿ ಕುಂದಾಪುರದಿಂದ ಮಾತಾಡ್ತಾ ಇರೋದು. ಎಸ್ ಸರ್, ಈಗಾಗಲೇ ಹೇಳಿದ ಹಾಗೆ ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ಬಂಧನ, ಇದಲ್ಲದೆ ಈಗ ಆಗ್ತಾ ಇರುವಂತಹ ಕೆಲವು ರಾಜಕೀಯ ಬೆಳವಣಿಗೆಗಳು, ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದು ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರ್ತಾ ಇದೆ. ಸರ್, ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು? ಖಂಡಿತ ಸರ್, ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಒಂದು ಕರ್ತವ್ಯ, ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಇರಬೇಕಾದಂತ ಒಂದು ವಾಕ್ ಸ್ವಾತಂತ್ರ್ಯ ಅದೆಲ್ಲರಿಗೂ ಕೂಡ ಇರ್ಬೇಕಂತಕ್ಕಂಥದ್ದು. ಈ ಕಳೆದ ಬಾರಿ ವಿಚಾರಕ್ಕೆ ನಾವು ಬಂತ ಹೇಳಿದ್ರೆ, ಸಂತೋಷ್ ತಮ್ಮಿ ಅವರ ಬಂಧನವಾದಾಗ ರಾಜ್ಯವೇ ಅವ್ರ ಬಗ್ಗೆ ಪ್ರಶಂಸೆಯನ್ನ ನೀಡಿತು, ಸಪೋರ್ಟ್ ಅನ್ನ ಮಾಡಿತು. ಈಗ ಎರಡನೇ ಬಾರಿ ಏನಾಗಿದೆ ಅಂತ ಹೇಳಿದ್ರೆ, ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಪೋಸ್ಟ್ ಕಾರ್ಡ್ ಸಂಸ್ಥಾಪಕರು ಏನಿದ್ದಾರೆ, ಇವ್ರ ಮೇಲೆ ಒಂದು ಪ್ರಕರಣವನ್ನ ದಾಖಲಿಸಿ ಇವರನ್ನ ಬಂಧಿಸುವಂತ ಷಡ್ಯಂತ್ರ ಮಾಡಿದ್ರಲ್ಲ. ಹಾಗಾದ್ರೆ ಸಮಾಜದಲ್ಲಿ ಯಾರೇ ಕೂಡ ತೇಜೋವಧೆ ಮಾಡುವಂತದ್ದು, ಹಾಗೆ ಸಮಾಜದ ಬಗ್ಗೆ, ಹಾಗೆ ಬೇರೆ ಬೇರೆ ಉಗ್ರಗಾಮಿ ಸಂಘಟನೆ ಬಗ್ಗೆ, ಯೋಧರ ಬಗ್ಗೆ ಮಾತಾಡುವವ್ರನ್ನ ಎಲ್ಲರನ್ನೂ ಕೂಡ ಬಂಧಿಸುವುದಾದರೆ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದವ್ರನ್ನು ಕೂಡ ಬಂಧಿಸಬೇಕಾಗತ್ತೆ. ಯಾಕೆಂದ್ರೆ ಒಂದ್ ಕಡೆ ಶಿರ್ಸಿಯಲ್ಲಿ ನಮ್ಮ ಹೆಗ್ಡೆ ಅವರು ಮಾತಾಡ್ತಾರೆ ರಾಜಕೀಯ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರದ ಬಗ್ಗೆ, ಬೇರೆ ಬೇರೆ ವ್ಯಕ್ತಿಯ ಬಗ್ಗೆ ಹೆಗ್ಡೆ ಅವರು, ಅನಂತಕುಮಾರ್ ಹೆಗ್ಡೆ ಅವರು ಮಾತಾಡ್ತಾರೆ. ಇಲ್ಲಿ ಮೊನ್ನೆ ಪೊಲೋಮ ದಾಳಿ ಆದಾಗ ಕುಮಾರಸ್ವಾಮಿ ಅವರು ಮೊದಲೇ ನಮ್ಗೆ ಗೊತ್ತಿತ್ತು ಅಂತೇಳಿ ಅಂತಕ್ಕಂಥ ಮಾತಾಡ್ತಾರೆ. ಇವೆಲ್ಲ ಕೂಡ ಸಮಾಜಕಾರಕ ವರದಿಗಳಲ್ಲವೇ? ಇವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಬಹುದಲ್ಲ, ಯಾಕೆ ತಗೊಳ್ಳಲ್ಲ ಇವ್ರು ಈ ರೀತಿ? ಅದೇ ಕಾರಣಕ್ಕಾಗಿ ಸಮಾಜಮುಖಿಯಾದಂತ ಚಿಂತನೆ ಉಳ್ಳಂತ ಯಾವ ವ್ಯಕ್ತಿ ಕೂಡ ಸಮಾಜಕ್ಕೆ ಒಂದು ಹಾನಿ ಆಗರ ಅಂತ ಒಂದು ಪೋಸ್ಟ್ ಅನ್ನ ಮಾಡಿದ್ರೆ ಆ ವ್ಯಕ್ತಿಯ ಬಗ್ಗೆ ಕ್ರೈಮ್ ಪೊಲೀಸರು ಕೂಡ ಆ ವ್ಯಕ್ತಿಯನ್ನ ಬಂಧಿಸಿ ವಿಚಾರಣೆ ಒಳಪಡಿಸುವುದು ಒಂದು ಧರ್ಮ. ಕಾನೂನು ಕೂಡ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರಬೇಕು. ಕಾನೂನು ಅಡಿಯಲ್ಲಿ ಎಲ್ಲಾ ನಾಗರಿಕ ಕೂಡ ಬರುವುದು ಸಮಾಜದ ಒಂದು. ಸರ್, ಆದ್ರೆ ಈ ಒಂದು ಪ್ರಕರಣ ಏನು 2017ರಲ್ಲಿ ನಡೆದಿರುವಂತದ್ದು ವೀರಶೈವ ಲಿಂಗಾಯತರ ಒಂದು ಪ್ರಕರಣ ಏನಿದೆ, ಇದನ್ನ ಮತ್ತೆ ಮುನ್ನೆಲೆಗೆ ತರುವಂತಹ ಒಂದು ವಿಚಾರ ಬೇಕಿತ್ತಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ಸರ್. ಖಂಡಿತ ಏನಂತ ಹೇಳಿದ್ರೆ, ಈ ಲಿಂಗಾಯತ ಧರ್ಮವನ್ನ ಒಡೆಯುವಂತ ಹುನ್ನಾರ ಇಟ್ಟುಕೊಂಡು ಅಥವಾ ಈ ಲಿಂಗಾಯತ ಧರ್ಮ ಡಿವೈಡ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಧರ್ಮಗಳು ಪ್ರಥಮವಾಗಿ ಡಿಸೈಡ್ ಅನ್ನ ಮಾಡ್ಬೇಕು. ನಾವು ಅಥವಾ ಪೋಸ್ಟ್ ಕಾರ್ಡ್ ಸಂಪಾದಕರಾಗ್ಲಿ, ಅಥವಾ ಬೇರೆ ಒಂದು ವಾಹಿನಿ ಮುಖ್ಯಸ್ಥರಾಗ್ಲಿ, ಅಥವಾ ವಾಹಿನಿ ಒಂದು ವರದಿಗಾರರಾಗ್ಲಿ, ಅಥವಾ ಬೇರೆ ಬೇರೆ ಸಂಘಟನೆಗಳ ಮುಖ್ಯಸ್ಥರಾಗ್ಲಿ, ಅವರು ಕೂಡ ಅದ್ರ ಬಗ್ಗೆ ಮಾತನಾಡುವಂತದ್ದಲ್ಲ. ಅಲ್ಲಿ ಯಾವ
ಲಿಂಗಾಯತ ಧರ್ಮದ ಮುಖ್ಯಸ್ಥರು ಏನಿದ್ದಾರೆ, ಲಿಂಗಾಯತ ಧರ್ಮದವರೇ ಏನಿದ್ದಾರೆ, ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತ ವಿದ್ವಾಂಸಕರು ಏನಿದ್ದಾರೆ, ಚಿಂತಕರು, ಇವರೆಲ್ಲರೂ ಕೂಡಿ ಒಂದು ಸಭೆಯನ್ನ ಡಿಸೈಡ್ ಮಾಡಿ ಅದರಲ್ಲಿ ಏನು ನಿರ್ಣಯ ಹೊರ ಬರುತ್ತೆ ಅದನ್ನೇ ಫೈನಲ್ ಡಿಸಿಷನ್ ಮಾಡಬೇಕು. ಯಾವುದೇ ಸರ್ಕಾರಗಳಿಗೆ ಆನಂತರ ಈ ಸುತ್ತೋಲು ನಾವೆಲ್ಲ ಒಪ್ಪಿದ್ದೇವೆ, ನಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ವಿಷಯ ಮಂಡನೆಯನ್ನ ಮಾಡಿದ್ದೀವಿ, ಹಿರಿಯರ ಬಗ್ಗೆ ಚರ್ಚೆ ಮಾಡಿದ್ದೀನಿ, ಹಿರಿಯರೊಂದಿಗೆ ಚಿಂತನೆಯನ್ನ ಮಾಡಿದ್ದೀವಿ, ನಾವು ಒಪ್ಲಿಕ್ಕೆ ರೆಡಿ ಇದ್ದೀವಿ ಅಂತ ತಕ್ಷಣದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಅದನ್ನ ಡಿವೈಡ್ ಮಾಡುವಂತ ಕೆಲಸ ಮಾಡ್ಬೇಕು. ಏನು ಇಲ್ಲದೆ ಸುಮ್ಮನೆ ಹುನ್ನಾರವನ್ನ ಹರಿಸ್ಬಿಟ್ಟು ಸುಮ್ಮನೆ ವಿಕ್ರಮ್ ಮಹೇಶ್ ಹೆಗಡೆ ಅವ್ರನ್ನ ಏನ್ ಬಂಧಿಸಿದ್ದಾರೆ, ಈ ಕಾರಣಕ್ಕಾಗಿ ವಾಕ್ ಸ್ವಾತಂತ್ರ್ಯವನ್ನ ಪ್ರತಿಯೊಬ್ಬ ಮನುಷ್ಯನಿಗಿದೆ. ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಉದಾಹರಣೆಗೆ ಮೊನ್ನೆ ಸೋನಿಯಾ ಗಾಂಧಿ ಬರೆದಂತಹ ಪತ್ರದಲ್ಲಿ ಪತ್ರ ಬರೆದಿದ್ದೆ ತಪ್ಪು, ಇವರನ್ನ ಪೋಸ್ಟ್ ಕಾರ್ಡ್ ಅಲ್ಲಿ ಏನ್ ಬಂದಿದ್ದು ಇದನ್ನ ರಾಜಕೀಯ ಸಿದ್ಧಾಂತದಿಂದ ಏನು ಹೋಮ್ ಮಿನಿಸ್ಟರ್ ಕೂಡ ಇದನ್ನ ಕೇಸನ್ನ ದಾಖಲಿಸಿ ಬಂಧಿಸುವಂತ ಕಾರ್ಯ ಮಾಡ್ತಾರ ಅಂತ ಹೇಳಿದ್ರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಜ್ ತಕ್ ನ್ಯೂಸ್ ಚಾನೆಲ್ ಕೂಡ ಪ್ರಸಾರವಾಗಿದೆ, ಆಮೇಲೆ ANI ನ್ಯೂಸ್ ಚಾನೆಲ್ ಕೂಡ ಪ್ರಸಾರವಾಗಿದೆ, ರಾಷ್ಟ್ರೀಯ ಮಾಧ್ಯಮದಲ್ಲೂ ಕೂಡ ಮೊದಲು ಪ್ರಸಾರವಾಗಿದೆ, ಬೇರೆ ಡಿಸ್ಪ್ಲೇ ಅಲ್ಲಿ ಕೂಡ 2-3 ಕಡೆಯನ್ನ ಫ್ಲಾಶ್ ನ್ಯೂಸ್ ಮಾಡಿ ಕೊಟ್ಟಿದ್ದಾರೆ. ಅಂತವರ ಮೇಲೆ ಕ್ರಮ ಕೈಗೊಂಡಿಲ್ಲ. ಅಥವಾ ಅದನ್ನ ಕೆಲವು ಪತ್ರಿಕೆಗಳು ಅದನ್ನ ಸ್ಕ್ರೀನ್ ಶಾಟ್ ತೆಗೆದುಬಿಟ್ಟು ಪ್ರಕಟವನ್ನ ಕೂಡ ಕೆಲವು ಪತ್ರಿಕೆಗಳು ರಾಷ್ಟ್ರೀಯ ಹಿಂದಿ ಪತ್ರಿಕೆಗಳಲ್ಲೂ ಕೂಡ ಮಾಡಿದ್ದಾರೆ. ಅವ್ರನ್ನು ಕೂಡ ಬಂಧಿಸುವಂತಹ ಪ್ರಯತ್ನ, ವಿಚಾರಣೆ ಮಾಡುವಂತ ಪ್ರಯತ್ನ ಮಾಡಿಲ್ಲ. ಪೋಸ್ಟ್ ಕಾರ್ಡ್ ಸಂಸ್ಥೆಯ ಸಂಸ್ಥಾಪಕರನ್ನ ಕೂಲಂಕುಷವಾಗಿ ಅವರ ಮೇಲೆ ಕೇಸನ್ನ ಹಾಕ್ಬಿಟ್ಟು ಬಂಧಿಸುವಂತ ಕಾರ್ಯ ಮಾಡಿದಿರಲ್ಲ. ಹಾಗಾದ್ರೆ ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದೆ. ಯಾಕಂದ್ರೆ ನಾಳೆ ಇದ್ರ ಬಗ್ಗೆ ನಾನು ನನ್ನನ್ನು ಕೂಡ ಬಂಧಿಸ್ತಾರ ಅಂತ ಹೇಳಿದ್ರೆ ನನಗೆ ಮಾತಾಡುವಂತ ವಾಕ್ ಸ್ವಾತಂತ್ರ್ಯ ಇಲ್ಲ ಹಾಗಾದ್ರೆ ಅಲ್ವಾ? ಯಾವುದೇ ಒಂದು ವಾಹಿನಿ ಇರ್ಲಿ ಅಥವಾ ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಲ್ಲಿ ಈ ವಿಷಯದ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡ್ಬೇಕು. ಪಕ್ಷ ಪರವಾಗಿ ಪಕ್ಷದ ಹಿತದೃಷ್ಟಿಯಿಂದ ಅಥವಾ ಒಂದೇ ಪಕ್ಷದ ಬಗ್ಗೆ ಇವರು ಬರೀತಾರ ಅಂತ ಹೇಳಿದ್ರೆ ಒಂದೇ ಪಕ್ಷದ ಬಗ್ಗೆ ಹಿಡಿತವನ್ನ, ಹಾಗಾದ್ರೆ ಕಾಂಗ್ರೆಸ್ ಅವರ ಬಗ್ಗೆ ಮಾತಾಡಿದ್ರೆ ಬಿಜೆಪಿ ಅವರು ಬಂಧಿಸುವುದು, ಬಿಜೆಪಿ ಅವರ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ ಅವರು ಬಂಧಿಸುವುದಾದ್ರೆ ಪಕ್ಷಗಳ ಒಂದು ಹಿಡಿತದಲ್ಲಿ ಜನರನ್ನ ಇರ್ಬೇಕಂತ ಹೇಳಿದ್ರೆ, ಹಾಗಾದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಗಾಂಧೀಜಿಯವರು ಪಕ್ಷವನ್ನೇ ನೋಡ್ತಿದ್ರೆ ನಮ್ಗೆ ಇವ್ರು ಸ್ವಾತಂತ್ರ್ಯ ಸಿಗ್ತಿತ್ತ? ಜವಾಹರ್ಲಾಲ್ ನೆಹರು ಅವರು ಎಷ್ಟೆಲ್ಲ ಒಂದು ಕಾರ್ಯವನ್ನ ಮಾಡಿದ್ರು, ಅಂಬೇಡ್ಕರ್ ಅವರು ಮಾಡಿದ್ರು, ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು, ರಾಷ್ಟ್ರಪತಿ ಅವರು ಮಾಡಿದಂತ ಕಾರ್ಯ ಈ ದೇಶಕ್ಕಾಗಿ ಮಾಡಿದ್ರು. ಆದ್ರೆ ಈಗಳಿನ ರಾಜಕಾರಣಿಗಳು ಪಕ್ಷಕ್ಕಾಗಿ ಮಾಡ್ತಾ ಇದ್ದಾರೆ. ನಾಚಿಕೆಗೇಡು ಅವರಿಗೆ ಆಗ್ಬೇಕು, ನಾಡಿನ ಜನತೆಗಲ್ಲ ಅಥವಾ ಯಾವುದೋ ಒಂದು ಪೋಸ್ಟ್ ಮಾಡಿದಂತಹ ಒಂದು ಸೀಮಿತವಾದಂತ ವ್ಯಕ್ತಿಗಲ್ಲ. ಅವರು ಫಸ್ಟ್ ಅದನ್ನ ಸಂಸ್ಕೃತಿ ಕಲಿಯುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳೇ ಇರ್ಬೋದು ಅಥವಾ ಬೇರೆ ಬೇರೆ ಖಾತೆಯ ಸಚಿವರುಗಳೇ ಇರ್ಬೋದು, ಅವರವರ ಮಾತಿನ ಹಿಡಿತದಲ್ಲಿ ಹಿಡಿತ ಇರ್ಬೇಕು. ಒಂದು ಇನ್ನೊಂದಾಗಿ ಅವರು ಮಾತನಾಡುವಂತ ರೀತಿ ಇನ್ನೊಬ್ಬರಿಗೆ ಅದು ತೇಜೋವಧೆ ಆಗ್ತದೆಯಾ ಅಥವಾ ಇನ್ನೊಬ್ಬರಿಗೆ ಅದು ಚುಚ್ಚು ಮಾತಾಗ್ತೆಯಾ ಆಗ್ತದೆ, ಅಥವಾ ಸಮಾಜ ಒಳಿತು ಹಾಗೆ ಸಮಾಜದ ಕೆಡುಕಿನ ಬಗ್ಗೆ ಅವರು ಮುಂದಾಲೋಚನೆ ವಹಿಸಿ ಅವರ ಮಾತನಾಡುವುದು, ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂತದ್ದು, ಸುದ್ದಿಗೋಷ್ಠಿಗಳನ್ನು ನಡೆಸುವಂತದ್ದು, ಇವೆಲ್ಲ ಮಾಡ್ಬೇಕು. ಇವರೆಲ್ಲ ಕೆಲಸ ಮಾಡುವಾಗ್ಲೇ ಯಾವ್ದೋ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಬಿಟ್ಟು ಯಾವ್ದೋ ಒಂದು ಇದನ್ನ ಅವರು ಸೋನಿಯಾ ಗಾಂಧಿ ಬರೆದಂತ ಪತ್ರ ಅಥವಾ ಲಿಂಗಾಯತ ಧರ್ಮನ ಹೊಡೆದಂತ ಕೆಲಸವನ್ನ ಇವರು ಮಾಡಿದ್ದಾರೆ, ಅದನ್ನ ಅವ್ರನ್ನ ಬಂಧಿಸ್ತಾರೆ ಅಂತ ಹೇಳಿ ಸಮಾಜದಲ್ಲಿ ಅದೆಷ್ಟೋ ಸಾವಿರಾರು ಯುವಕರು ಅತ್ಯಾಚಾರಗಳನ್ನ ಮಾಡಿ ಕೊಲೆ ಮಾಡಿದ್ದಾರೆ. ಅಂತವ್ರನ್ನು ಕೂಡ ಇವರು ಬಂಧಿಸ್ತಿಲ್ಲ, ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ರಾಜಕಾರಣಿಕ ಬೆಂಬಲಿತ ವ್ಯಕ್ತಿಗಳನ್ನ ಬೇರೆ ಬೇರೆ ಅಧಿಕಾರಿಗಳಿಂದ ಇದ್ ಮಾಡ್ಲಿಕ್ಕೆ, ಸಪೋರ್ಟ್ ಮಾಡ್ಲಿಕ್ಕೆ ಬೆಂಬಲವನ್ನ ತೆಗೆದುಕೊಂಡ್ಬಿಟ್ಟು ಅಂತವರು ರಾಜರೋಷವಾಗಿ ಓಡಾಡ್ತಾರೆ. ಎಲ್ಲೋ ಒಂದ್ ಕಡೆ ವೈಯಕ್ತಿಕ ಪ್ರತಿಷ್ಠೆಗೆ ಧಕ್ಕೆ ಬಂದಾಗ ತಮ್ಮ ಅಧಿಕಾರವನ್ನ ಉಪಯೋಗಿಸುವ ಮೂಲಕ ಈ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸ್ವಲ್ಪರ ಮಟ್ಟಿಗೆ ನಿಮ್ಮ ಒಂದು ಅಭಿಪ್ರಾಯ. ಇವರ ಬುಡಕ್ಕೆ ಬೆಂಕಿ ಹತ್ತಾಗ ಮಾತ್ರ ಇವರು ನೀರ್ ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೊಬ್ಬರ ಬುಡಕ್ಕೆ ಬೆಂಕಿ ಹತ್ತಾಗ ಅದನ್ನು ಉರಿಲಿಕ್ಕೆ ಪ್ರಯತ್ನ ಜಾಸ್ತಿ ಪಡ್ತಾರೆ. ಯಾಕೆಂತ ಹೇಳಿದ್ರೆ ಇನ್ನೊಬ್ಬರ ಹಿತದೃಷ್ಟಿ ಇವರಿಗೆ ಯಾವುದೇ ಚಿಂತನೆ ಇಲ್ಲದೆ, ಇನ್ನೊಬ್ಬರ ಬಗ್ಗೆ ಕಾಳಜಿ ಇಲ್ಲದೆ, ಅಥವಾ ಇನ್ನೊಬ್ಬರ ವ್ಯಕ್ತಿಗತವಾಗಿ ಸಮಾಜದ ಬಗ್ಗೆ ಯಾವ ವ್ಯಕ್ತಿಗೂ ಅಥವಾ ಯಾವ ಅಧಿಕಾರಿಗೂ ಕೂಡ ಅಥವಾ ಯಾವ ಖಾತೆ ಸಚಿವರಿಗೂ ಕೂಡ ವಿಶ್ವಾಸ ಅಥವಾ ಒಂದು ಕಾಪಾಡುವಂತ ಹಿತದೃಷ್ಟಿ ಇಲ್ಲ ಅಂತ ಇದ್ಮೇಲೆ ಆಗ ಆ ಒಂದು ಹುದ್ದೆಗೆ ಅವರು ಅನ್ಲಾಯಕ ವ್ಯಕ್ತಿ ಮತ್ತೆ ಇಂತಹ ಒಂದು ಈಗ ಮಾಡಿದಾರಲ್ಲ ಇಂತಹ ಕೆಲಸಗಳನ್ನ ಮಾಡ್ತಾರಲ್ಲ ಅವರು ಯಾವುದೇ ಖಾತೆಗಾಗ್ಲಿ ಅಥವಾ ಸಚಿವನಾಗ್ಲಿ ಕೂಡ ಅರ್ಹತೆ ಬೇಕು. ಎಸ್, ಓಕೆ, ಧನ್ಯವಾದ ಸಂತೋಷ್ ಅವರೇ, ನಿಮ್ಮೆಲ್ಲ ಅಭಿಪ್ರಾಯಕ್ಕಾಗಿ ಧನ್ಯವಾದ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್, ಗಫೂರ್ ಅವರು ಈಗಾಗಲೇ ಹೇಳಿದ ಹಾಗೆ ಒಂದು ಮಾತನ್ನ ಹೇಳ್ತಾರೆ, ಬಹಳಷ್ಟು ಜನ ಈ ರೀತಿ ನಿಂದನೆಗಳನ್ನ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ವೈಯಕ್ತಿಕ ಧಕ್ಕೆಗೆ ಒಂದು ಚ್ಯುತಿ ಬಂದಾಗ ಮಾತ್ರ ತಮ್ಮ ಅಧಿಕಾರವನ್ನು ಉಪಯೋಗಿಸುವ ಮೂಲಕ ಈ ರೀತಿಯ ಒಂದು ಕೆಲಸಗಳನ್ನ ಮಾಡ್ತಾರೆ. ಇನ್ನೊಂದು ಕಡೆ ನೋಡೋದಾದ್ರೆ ಹಲವಾರು ಬಾರಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂದೂ ದೇವರುಗಳ ಅಥವಾ ಧಾರ್ಮಿಕ ವಿಚಾರವಾಗಿ ಅವಹೇಳನ ಮಾಡುವಂತ ವಿಚಾರಗಳು ಅಥವಾ ವೈಯಕ್ತಿಕ ಒಂದು ಪ್ರತಿಷ್ಠೆಗೆ ಧಕ್ಕೆಯನ್ನು ಉಂಟು ಮಾಡುವಂತ ಹೇಳಿಕೆಗಳು ಕೂಡ ಕಂಡು ಬಂದಿದೆ. ಸೊ ಇದರ ಕುರಿತಾಗಿ ಯಾರು ಕೂಡ ತ್ವರಿತವಾಗಿ ತನಿಖೆಯನ್ನ ಮಾಡಲ್ಲ ಅಥವಾ ಕಾರ್ಯಾಚರಣೆ ಮಾಡೋದಕ್ಕೂ ಅವಕಾಶವನ್ನ ಕೂಡ ಕೊಡಲ್ಲ. ಈ ರೀತಿಯ ಒಂದು ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು? ಈಗ ಸಹೋದರದ ಸಂತೋಷ್ ಅವರು ಭಾಳ ಚೆನ್ನಾಗಿ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಅವರ ಭಾಳ ಡೀಪಾಗಿ ಸ್ಟಡಿ ಮಾಡಿರ್ತಕ್ಕಂಥ ಕೆಲವೊಂದು ವಿಚಾರಗಳು ಅದರಲ್ಲಿತ್ತು. ಖಂಡಿತವಾಗಿಯೂ ಕೂಡ
ಯಾವ ಬಲಪಂಥೀಯ ಅಥವಾ ಎಡಪಂಥೀಯ ಏನು ವಿಚಾರಧಾರೆಗಳೇನಿದೆ, ವಿಚಾರಧಾರೆಗಳಲ್ಲಿ ಭಾಳಷ್ಟು ವ್ಯತ್ಯಾಸಗಳಿದ್ದರೂ ಕೂಡ ಇಂಥ ವಿಷಯಗಳು ಬರಬೇಕಾಗಿದೆ. ಕಾರಣ ಸಮಾಜದಲ್ಲಿ ಭಾಳಷ್ಟು ಉತ್ತಮ ಚಿಂತನೆಗಳಿಂದ ನಾವು ಸಮಾಜವನ್ನು ಕಟ್ಟಬೇಕಾಗಿದೆ. ಸಮಾಜದಲ್ಲಿ 100ರಲ್ಲಿ 100 ಜನರು ಕೂಡ ಸರಿಯಾದ ವ್ಯಕ್ತಿಗಳು ಇರುವುದಿಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿ ಬೇರೆ ಬೇರೆ ರೀತಿಯಲ್ಲಿ ತಪ್ಪುಗಳನ್ನು ಅಥವಾ ಸಂಘದೋಷದಿಂದ ಅಥವಾ ಬೇರೆ ಬೇರೆ ಸಂಪರ್ಕದ ದೋಷಗಳಿಂದ ಮಾಡ್ಕೊಂಡು ಬರ್ತಾರೆ. ರಾಜಕೀಯ ವ್ಯವಸ್ಥೆಗಳು ಹೇಗಿರಬೇಕು ಅಂತೇಳಿದರೆ, ರಾಜಕೀಯ ಪಕ್ಷಗಳು ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದೊಂದು ರೀತಿಯ ಸೌಹಾರ್ದತೆಯ ಲಕ್ಷಣಗಳನ್ನು ಕಾಣ್ತಕ್ಕಂಥ ದೃಷ್ಟಿಯಲ್ಲಿ ಇರಬೇಕು. ಒಬ್ಬ ರಾಜಕೀಯ ವ್ಯಕ್ತಿ ಅಥವಾ ಒಬ್ಬ ರಾಜಕೀಯ ಪಕ್ಷದ ವ್ಯಕ್ತಿ ಇನ್ನೊಂದು ರಾಜಕೀಯ ಪಕ್ಷದ ವ್ಯಕ್ತಿಯಲ್ಲಿ ಅವನ ಸಂಬಂಧಗಳು ಕೂಡ ಅದೇ ರೀತಿಯಲ್ಲಿ ಇರಬೇಕು. ಅದೇ ರಾಹುಲ್ ಗಾಂಧಿ ಅವರು ಮೋದಿ ಅವರಿಗೆ ಚೌಕಿದಾರ್ ಚೋರ್ ಅನ್ನುವಂತ ಮಾತನ್ನು ಖಂಡಿತವಾಗಿ ಇದು ಕೂಡ ಬಹಳಷ್ಟು ಚರ್ಚೆಗೆ ಒಳಗಾಗುತ್ತೆ. ಸುಪ್ರೀಂ ಕೋರ್ಟ್ ತನಕ ಇದು ಒಂದು ಪ್ರಕರಣ ಹೋಗುತ್ತೆ. ಕೆಲವೊಂದು ಸಲ ನೀವು ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಅಥವಾ ರಾಜ್ಯಸಭೆಗಳಲ್ಲಿ ಚರ್ಚೆಗಳು ಬಹಳಷ್ಟು ನಡೀತದೆ. ನಾನು ಮೊನ್ನೆ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಅವರ ಒಂದು ಸಂದರ್ಶನದ ಕೆಲವು ಆಯ್ದ ಭಾಗವನ್ನು ಓದ್ತಾ ಇದ್ದೆ. ಓದುವಾಗ ಅವರು ಹೇಳ್ತಾರೆ, ನಾನು ಗುಲಾಂ ನಬಿ ಆಜಾದ್ ಅವರ ಜೊತೆಯಲ್ಲಿ ಭಾಳ ಹತ್ತಿರದಲ್ಲಿ ಅವ್ರ ಜೊತೆಯಲ್ಲಿ ಮಾತನಾಡ್ತಾ ಹೊರಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಇಷ್ಟು ಗಾಢವಾಗಿ ಸ್ನೇಹಿತರಿದ್ದೀರಾ ಎಂಬ ಭಾವನೆಗಳು ಬಂದು. ಸಹಜವಾಗಿ ಇಂಥ ವಿಚಾರಗಳು ಹೆಚ್ಚು ಬೆಳೀಬೇಕಾಗಿದೆ. ನೀವು ಒಳಗಡೆ ಅಥವಾ ನಾನೀಗ ಇವತ್ತು ಚರ್ಚೆಯಲ್ಲಿದ್ದೇನೆ, ಚರ್ಚೆಯಲ್ಲಿರುವಾಗ ಸಮಾಜ ಅಥವಾ ನಮ್ಮನ್ನು ಭಾಳಷ್ಟು ಜನ ನೋಡ್ತಾ ಇರತಕ್ಕಂಥ ಜನ ಇದ್ದಾರೆ ಎಂಬ ಭಾವನೆಗಳು ನಮ್ಮೊಟ್ಟಿಗೆ ಇರಬೇಕು. ನಮ್ಮ ಮಾತುಗಳ ದಾಟಿಗಳು ಅದು ಭಾಳಷ್ಟು ಹರಿತವಾಗಿದ್ದರೂ ಕೂಡ ಅದು ಯಾರಿಗೂ ವೈಯಕ್ತಿಕವಾಗಿ ನೋವಾಗ್ತಕ್ಕಂಥ ದಾಟಿಯಲ್ಲಿ ಇರಬಾರ್ದು. ಇದನ್ನು ಅವರು ಹೇಳಿರ್ತಕ್ಕಂಥ ಮಾತುಗಳಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ಉಲ್ಲೇಖ ಮಾಡಿದ್ದು, ಪಂಡಿತ್ ಜವಾಹರ್ಲಾಲ್ ನೆಹರೂರವರನ್ನು ಉಲ್ಲೇಖ ಮಾಡಿದ್ದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಉಲ್ಲೇಖ ಮಾಡಿದ್ದು. ನಾನು ಉಲ್ಲೇಖ ಮಾಡ್ತೇನೆ ಸ್ವಾಮಿ ವಿವೇಕಾನಂದರವರನ್ನು. ಸ್ವಾಮಿ ವಿವೇಕಾನಂದರು ಯಾವ್ಯಾವ ರೀತಿಯ ಉದಾಹರಣೆಗಳನ್ನು ಸಮಾಜಕ್ಕೆ ಸಂದೇಶವಾಗಿ ಕೊಟ್ಟಿದ್ದಾರೆ. ಆ ಸಂದೇಶಗಳನ್ನು ನಾವು ಕನಿಷ್ಠ ಒಂದು ಉಸಿರಾಗಿಸುವುದರ ಮೂಲಕ ಬೇಡ, ಕನಿಷ್ಠ ಅದನ್ನೊಂದು ಆದರ್ಶವಾಗಿ ಇಟ್ಕೊಳ್ತಕ್ಕಂಥ ರೀತಿಯಲ್ಲಿ ನಾವು ಮುನ್ನಡೆದಲ್ಲಿ ಸಮಾಜದಲ್ಲಿ ಇಂಥ ಸಂಘರ್ಷಗಳಿಗೆ ಅವಕಾಶಗಳೇ ಇಲ್ಲ, ಇಂಥ ಸನ್ನಿವೇಶಗಳು ನಿರ್ಮಾಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬರ ತೇಜೋವಧೆಯನ್ನು ಮತ್ತೊಬ್ಬ ಮಾಡಲಿಕ್ಕೂ ಕೂಡ ಸಾಧ್ಯತೆಗಳು ಭಾಳ ಕಡಿಮೆ ಇರ್ತದೆ. ಒಬ್ಬ ವ್ಯಕ್ತಿಯನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಮಗೂ ಗೊತ್ತಿಲ್ಲ ಇವಾಗ ಮಹೇಶ್ ಹೆಗಡೆ ಎಂಥವರು ಏನು. ಈಗ ಈ ಒಂದು ಮಾಧ್ಯಮದ ಮೂಲಕ ಅವರು ಪ್ರಚಾರಕ್ಕೆ ಬರೋದ್ರ ಮೂಲಕ ಇವತ್ತು ಬಹಳಷ್ಟು ಚರ್ಚೆಗಳು ನಡೆಯಿತು. ನಿಮ್ಮ ವೇದಿಕೆ ಮೂಲಕ ಬಹಳಷ್ಟು ಚರ್ಚೆಗಳು ಬಂದಿತ್ತು. ಅವರಿಗೆ ಅವರನ್ನು ಆ ವೆಬ್ಬನ್ನು ಓದ್ತಕ್ಕಂಥ ಜನರ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ ವಿನ ಏನು ನೋಡೋಣ. ಎರಡೂ ಕಡೆಯಲ್ಲಿ ಕೂಡ ಜನ ಅದು ಸರಿನೋ ತಪ್ಪೋ ಎಂಬ ಪ್ರಶ್ನೆಗಳು ಬೇರೆ ಪ್ರತ್ಯೇಕ ಇರ್ಬೋದು. ಆದರೆ ಅವರಿಗೆ ಸಿಗ್ತಕ್ಕಂಥ ಇದೇನಿದೆ ಆ ಒಂದು ಜನಸಮೂಹ ಏನಿದೆ ಅಥವಾ ಅವರನ್ನು ಸೇರ್ತಕ್ಕಂಥ ಜನಸಂಖ್ಯೆ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಅವರಿಗೇನು ಇದು ಜಾಸ್ತಿ ಆಗ್ತದೆ. ಅದನ್ನು ಇವತ್ತು ನಾವು ಆ ಒಂದು ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮಗಳು ನಡೀತದೆ ಎಂಬುದನ್ನು ನಾವು ಇವತ್ತು ನೋಡಬೇಕಾಗಿದೆ. ಸಮಾಜದಲ್ಲಿ ಸಾಹಿತಿಗಳಿದ್ದಾರೆ, ಮಾಧ್ಯಮಗಳಿದೆ, ಚಿಂತಕರಿರ್ತಾರೆ. ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಮಸ್ತೆ. ಈಗ ವಿಚಾರಕ್ಕೆ ಬರೋದಾದ್ರೆ ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು, ಒಂದು ಕಡೆಯಿಂದ ಗೊಂದಲಗಳು ಕೇಳಿ ಬರ್ತಾ ಇದೆ. ಯಾವತ್ತು ನಡೆದಿರುವಂತಹ ವಿಚಾರವನ್ನ ಈಗ ಮುನ್ನೆಲೆಗೆ ತಂದು ಬಂಧನ ಮಾಡಬೇಕಾಗಿದ್ದಂತಹ ಒಂದು ಅವಶ್ಯಕತೆ ಇತ್ತ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆಯಿಂದ ನೋಡೋದಾದ್ರೆ ಸಾಮಾಜಿಕ ಜಾಲತಾಣಗಳನ್ನ ತಮ್ಮ ಸ್ವಂತ ಒಂದು ಪಕ್ಷಕ್ಕೋಸ್ಕರ ಅಥವಾ ಆ ಒಂದು ಮಾಧ್ಯಮವನ್ನ ದುರ್ಬಳಕೆ ಮಾಡುವಂತಹ ವಿಚಾರವು ಸರಿಯಾ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸರಿಯಾದ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲದೆ ಒಂದು ಪ್ರಕರಣವನ್ನ ಜನರ ಮುಂದೆ ತರುವಂತದ್ದು ಕೂಡ ಸರಿಯಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಹಾಗಾದ್ರೆ ನಮ್ಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಇಲ್ವಾ? ಒಂದು. ಇನ್ನೊಂದು, ಎಷ್ಟೋ ಜನರು ಏನೇನೇ ಹೇಳ್ತಾರೆ. ಈಗ ವೀರಶೈವಲಿಂಗ ಬಗ್ಗೆ ಮಹಾದೇವ ಅವರಿಂದ ಈಗ 50 ಜನರಾಗಿದ್ದಾರೆ. ಅವರು ಎಷ್ಟು ಸಮಯದಿಂದ ಮಾತಾಡಿದ್ರು ಈ ಬಗ್ಗೆ. ಈ ಮೊದಲ ಸರ್ಕಾರ ಕೂಡ ಬಿದ್ದೋಯ್ತು, ಎಫೆಕ್ಟ್ ಆಯ್ತು, ಸಮ್ಮಿಶ್ರ ಸರ್ಕಾರ ಆಗುವಾಗ ಆಯ್ತು. ಅದು ಹೇಗೋ ಆಯ್ತು, ನಡೆದೋಯ್ತು. ಅವರು ಈಗಲೂ ಅದರಲ್ಲಿ ತರ್ಕ ನಡೀತಾನೆ ಉಂಟು. DK ಮೊನ್ನೆ ಕೂಡ ಕ್ಷಮೆ ಯಾಚಿಸಿದ್ರು, ಅದು ಬಿಡಿ. ಈಗ ನಮ್ಮ ಆರಾಧ್ಯ ಶಕ್ತಿ ಮೈಸೂರು ಚಾಮುಂಡೇಶ್ವರಿ ಅಮ್ಮನಿಗೆ ಕಳಂಕ ಬರುವಂತ ಅಪವಾದ ಏನೇನು ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲದಂತ ಯೋಗೇಶ್ ಮಾಸ್ ಹೇಳಿದ್ರಲ್ಲ, ಯಾಕೆ ಅವರನ್ನು ಬಂಧಿಸಲಿಲ್ಲ ಇಷ್ಟವರೆಗೆ? ನಮ್ಮ ಆರಾಧ್ಯ ಶಕ್ತಿಯರು ಮೈಸೂರು ಚಾಮುಂಡೇಶ್ವರಿ ಅಮ್ಮ ಕೋಟ್ಯಾಂತರ ಜನರ ಹಿಂದೂಗಳ ಭಾವನೆಯ ಸಂಕೇತ. ಅವರು ಏನು ಹೇಳಿದಾರೆ ಅದಕ್ಕೆ? ನೀವು ಕೇಳಿದ್ರೆ ನಾವು ಕೇಳಿದ್ರೆ ನಾವು ನಮ್ಮ ಬಾಯಿಂದ ಆ ಶಕ್ತಿಗೆ ನಾವು ಆ ಪುರ ವರ್ಣನೆ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಇಂದ್ರೆ ನಾನು ಖಂಡಿತವಾಗಿ ಹೇಳ್ತಿದ್ದದ್ದು ಆ ಮನುಷ್ಯ ಏನು ಹೇಳಿದಾರಂತ. ಯೋಗೇಶ್ ಮಾಸ್ಟರ್ ಏನು ಹೇಳಿದರು? ಯಾಕೆ ಯೋಗೇಶ್ ಮಾಸ್ಟರ್ ಇಷ್ಟೊಳಗೆ ಬಂಧಿಸಲಿಲ್ಲ?
ಈ ಬಗ್ಗೆ ಕ್ರಮ ಕೈಗೊಳ್ಬೇಕು. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅದು ಪರಮೋಚ್ಚ ಇದಾಯ್ತು. ಇದನ್ನು ನಿರ್ಧಾರ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಎಸ್, ಧನ್ಯವಾದ ರಾಜೇಶ್ ಅವರೇ ನಿಮ್ಮೆಲ್ಲ ಒಂದು ಮಾಹಿತಿಗಾಗಿ. ಎಸ್, ಸುನಿಲ್ ಅವರು ಈಗಾಗಲೇ ಒಂದು ಮಾತನ್ನು ಹೇಳ್ತಾರೆ. ವೈಯಕ್ತಿಕವಾಗಿ ಯಾವುದೇ ಒಂದು ಆರೋಪಗಳನ್ನು ಮಾಡೋ ಮುಂಚೆ ಅಳೆದು ತೂಗಿ ಆರೋಪವನ್ನು ಮಾಡುವಂಥದ್ದು ಬಹಳಷ್ಟು ಮುಖ್ಯವಾಗುತ್ತೆ. ಎಲ್ಲೋ ಒಂದು ಕಡೆ ವಿಚಾರದ ಹಿನ್ನೆಲೆಯನ್ನು ಗೊತ್ತಿರದೆ ಯಾವುದೋ ಒಂದು ಮಾಧ್ಯಮದ ರಿಫ್ಲೆಕ್ಷನ್ ಇಂದ ಬರೆಯುವಂಥದ್ದು ತಪ್ಪು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ತಪ್ಪು ನ್ಯೂಸ್, ಸುಳ್ಳು ಸುದ್ದಿಯನ್ನು ಹರಡಿಸುವುದು ತಪ್ಪೇ. ಅದರ ಬಗ್ಗೆ ಯಾವುದೇ ಒಂದು ತಕರಾರಿಲ್ಲ, ಚರ್ಚೆಗಳಿಲ್ಲ. ಅದು ತಪ್ಪೇ. ಆದರೆ ಯಾವುದು ಸುಳ್ಳು ಯಾವುದು ಸತ್ಯ ಎನ್ನುವಂತಹ ಒಂದು ವಿಚಾರವನ್ನು ಒಂದು ನ್ಯಾಯಾಲಯವೇ ಅನೇಕ ವರ್ಷದ ಚರ್ಚೆಯಲ್ಲಿಟ್ಟು ವಾದ ವಿವಾದಗಳನ್ನು ಇಟ್ಟು ಮುಂದೂಡ್ತವೆ. ಹಾಗಾಗಿ ಅದರ ಬಗ್ಗೆ ಸುಳ್ಳು ಯಾವುದು ಸತ್ಯ ಯಾವುದು ಅನ್ನುವಂಥ ಒಂದು ವಿಚಾರ ಚರ್ಚೆ ಪಕ್ಕಕ್ಕಿಟ್ಟು ಯಾವುದೆಲ್ಲ ಮಾಧ್ಯಮ ಅಂದರೆ ಯಾರನ್ನು ಯಾವ ರೀತಿಯಲ್ಲಿ ಯಾವ ಸಮಯದಲ್ಲಿ ಟಾರ್ಗೆಟ್ ಮಾಡ್ತಾರೆ ಅದು ಇವಾಗ ಚರ್ಚೆಗೆ ಬರಬೇಕಾದಂಥ ವಿಷಯ. ಇವಾಗ ಅನೇಕ ಮಂದಿ ಒಂದು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತಾರೆ. ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಪೋಸ್ಟ್ ಗಾರ್ಡ್ನ ಮುಖ್ಯಸ್ಥರಾಗಿರ್ಬೋದು. ಪೋಸ್ಟ್ ಗಾರ್ಡ್ ಹೇಳಿದ್ರಿ ನೀವು ಒಂದು ಪಕ್ಷದ ಪರವಾಗಿ ಅಥವಾ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಒಂದೇ ಸಹಪತಿಗೆ ನೀವು ಬರೀತೀರಿ ಅಂತ. ದೇಶದಲ್ಲಿ ಅನೇಕ ವೆಬ್ಸೈಟ್ಗಳಿವೆ. ನಾವು ಇವಾಗ ಆಲ್ಟ್ ನ್ಯೂಸ್ ಹೇಳ್ತೇನೆ ನಾನು, ದಿ ಕ್ವಿಂಟ್ ಇದೆ, NDTV ಇದೆ, ಅನೇಕ ಸುದ್ದಿ ಸಂಸ್ಥೆಗಳಾಗಿರ್ಬೋದು ಅಥವಾ ವೆಬ್ಸೈಟ್ಗಳಾಗಿರ್ಬೋದು. ಇವರು ಕೂಡ ಅನೇಕ ಫೇಕ್ ನ್ಯೂಸ್ಗಳನ್ನು ಹರಡಿಸಿದ್ದಾರೆ. ಆಲ್ಟ್ ನ್ಯೂಸ್ನ ಜುಬೇದ್ ಎನ್ನುವಂತಹ ವ್ಯಕ್ತಿ ತನ್ನ ಟ್ವಿಟ್ಟರ್ನಲ್ಲಿ ಯಾವಾಗ ಬೇಕಾದರೂ ಫೇಕ್ ನ್ಯೂಸ್ ಹರಡಿಸ್ತಾನೆ. ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥೆ ಆಗಿರುವಂತಹ ರಮ್ಯಾ ಕೂಡ ವೋಟ್ ಹಾಕುವಂಥ ಯೋಗ್ಯತೆ ಕಳೆಕೊಂಡಿರುವ, ಆ ಯೋಗ್ಯತೆ ಕೂಡ ಇಟ್ಟುಕೊಳ್ಳದಂತಹ ರಮ್ಯಾ ಕೂಡ ಪ್ರಧಾನಿಯವರ ಬಗ್ಗೆ ಅಥವಾ BJPಯ ಬಗ್ಗೆ ಹೀನಾಯವಾಗಿ ಬರೀತಾರೆ ಅಂತಾದರೆ ಅವರ ಬಗ್ಗೆ ಕ್ರಮ ಇಲ್ಲ. ಕುಮಾರಸ್ವಾಮಿ ಪುಲ್ವಾಮಾ ಅಟ್ಯಾಕ್ ಆಗುವ ವಿಚಾರದಲ್ಲಿ ಅದೇ ಹೇಳಿದ್ರಲ್ಲ, ಅವಾಗ ನನಗೆ 1 ವರ್ಷ ಮೊದಲೇ ಗೊತ್ತಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಕ್ರಮ ಇಲ್ಲ, ಯಾಕಂದರೆ ಅವರದ್ದು ಸರ್ಕಾರ. JDS ಕಾರ್ಯಕರ್ತ ಹಾಸನದಲ್ಲಿ, ಮಂಡ್ಯದಲ್ಲೆಲ್ಲೋ JDS ಕಾರ್ಯಕರ್ತನನ್ನು ಯಾರೋ ಹತ್ಯೆ ಮಾಡಿದ್ರು ಎನ್ನುವ ವಿಷಯಕ್ಕೆ ಪಕ್ಕದಲ್ಲಿದ್ದ ಪೊಲೀಸ್ನವರಿಗೆ ಆರ್ಡರ್ ಕೊಡ್ತಾರೆ, ಯಾರೇ ಅದನ್ನು ಶೂಟೌಟ್ ಮಾಡಿ ಕೊಲ್ಲಿ ಅವರನ್ನು ಅಂತ. ಅದಕ್ಕೆ ಅವರ ಮುಖ್ಯಮಂತ್ರಿಗಳ ನಾಲಿಗೆಗೆ ಹಿಡಿತ ಅಂಕುಶ ಹಾಕುವವರು ಯಾರೂ ಇಲ್ಲ. ಹಾಗಾದರೆ ಇಲ್ಲಿ ಏನಾಗಿದೆ, ಸರ್ಕಾರ ಹಾಗೂ ಜನಪ್ರತಿನಿಧಿಗಳು, ಸಚಿವರುಗಳು, ಮುಖ್ಯಮಂತ್ರಿಗಳು ತನ್ನ ಅಡಿಯಲ್ಲಿ ಬರುವಂತಹ ಒಂದು ಇಲಾಖೆಯನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡು ತನ್ನ ವಿರುದ್ಧ ಯಾರೆಲ್ಲ ಕತ್ತಿ ಮೇಸೆಯುತ್ತಾರೋ ಅಥವಾ ಯಾರೆಲ್ಲ ತನ್ನ ವಿರುದ್ಧ ತನ್ನ ನಿಜ ರೂಪವನ್ನು ಬಯಲಿಗೆಳುತ್ತಾರೋ ಅವರ ವಿರುದ್ಧ ದ್ವೇಷ ಸಾಧಿಸುವಂತಹ ಒಂದು ಹುನ್ನಾರಿದೆಯಲ್ಲ, ಅದನ್ನು ನಾವು ಖಂಡಿಸ್ತೇವೆ ಅಂತ ಹೇಳೋದು ನಾವು. ಅನೇಕ ಮಂದಿ ಇದ್ದಾರೆ. ಅನೇಕ ಮಂದಿ ಅಂದರೆ ಈ ರಾಜ್ಯದಲ್ಲಿ ಕಳೆದ 6 ವರ್ಷಗಳಿಂದ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಆಗಿರ್ಬೋದು, ಹಿಂದೂ ಧರ್ಮದ ವಿರುದ್ಧ ಆಗಿರ್ಬೋದು ಬರೆಯುವಂಥವರು, ಹೊಗಳುವಂಥವರು ಅನೇಕ ಮಂದಿ ಇದ್ದಾರೆ. ಯಾರನ್ನು ಬಂಧಿಸಿಲ್ಲ? ಯಾಕೆ ಬಂಧಿಸಿಲ್ಲ? ಒಬ್ಬನೇ ಒಬ್ಬ ನನ್ನ ಸ್ನೇಹಿತರಿಗೆ ಕೇಳ್ತೇನೆ ನಾನು, ಹಿಂದೂ ಧರ್ಮದ ವಿರುದ್ಧವಾಗಿ ವಾಚಾಮಗೋಚರವಾಗಿ ನಿಂದಿಸಿದಂತಹ ಒಬ್ಬ ವ್ಯಕ್ತಿಯನ್ನು ತಂದು ನಿಲ್ಲಿಸಿದಾರ, ಕಟಕಟೆಯಲ್ಲಿ ಬಂಧಿಸಿದಾರ, ಸಂಕೋಲೆ ಹಾಕಿದ್ದಾರೆ ಅವನಿಗೆ. ನಾನು ಕೇಳ್ತೇನೆ, BC ರೋಡ್ನಲ್ಲಿ ನಮ್ಮ ಗೆಜ್ಜೆಗಿರಿಯಲ್ಲಿ ಬಿಲ್ಲವರ ಆರಾಧ್ಯ ಶಕ್ತಿ ಆಗಿರುವಂತಹ, ಬಿಲ್ಲವರ ತಾಯಿಯಾಗಿರುವಂತಹ ದೇವಿ ಬೈದೈತ್ಯ ಒಂದು ಪುತ್ಥಳಿಗೆ ಅವಮಾನ ಮಾಡ್ತಾನೆ ಒಬ್ಬ ವ್ಯಕ್ತಿ, ಮತಾಂಧ. ಅವಳ ನಾವು ತಾಯಿಯ ಎದೆ ಹಾಲನ್ನು ಕುಡಿದು ಬರ್ತೇವೆ ಅಂತಹ ಒಂದು ಭಾಗಕ್ಕೆ ಹುಟ್ಟಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಕೃತವಾಗಿ ಬರೆದು ಹಾಕ್ತಾನೆ. ನಮ್ಮ ಮಾಜಿ ಸಚಿವರಾಗಿರುವಂತಹ ರಮಣಾತ್ರ ಅವರು ಹೇಳ್ತಾರೆ, ಅದು ಕೇವಲ ಅದೊಂದು ಮೂರ್ತಿ ಮಾತ್ರ, ಅದಕ್ಕೆ ಶಕ್ತಿ ಇಲ್ಲ, ಅದು ಸ್ಟ್ಯಾಚ್ಯೂ ಇಟ್ಟಿದ್ದೇವೆ ಅಂತ. ಇದು ಮಾತು ಇದೊಂದು ಹೇಳುವ ಒಂದು ಜವಾಬ್ದಾರಿಯುತ ಒಂದು ಸಚಿವರಾಗಿದ್ರು ಅವರು. ಅಂತಹ ವ್ಯಕ್ತಿಗಳು ಹೇಳುವ ಮಾತು ಇದು. ಕಟೀಲು ದುರ್ಗಾಪರಮೇಶ್ವರ ಅಮ್ಮನವರ ಬಗ್ಗೆ ವಾಚಾಮಗೋಚರವಾಗಿ ನಿಂದಿಸ್ತಾರೆ, ರಾಮಸೀತೆಯ ಬಗ್ಗೆ ವಾಚಾಮಗೋಚರವಾಗಿ ನಿಂದಿಸ್ತಾರೆ. ಎಲ್ಲಿದೆ ಕ್ರಮ? ಯಾರನ್ನು ಕ್ರಮ ಕೈಗೊಂಡಿದ್ದಾರೆ ಇವರು? ಯಾರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ? ಯಾರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಕೃಷ್ಣನನ್ನು ಆರಾಧಿಸಬೇಡಿ ಅಥವಾ ರಾಮ ಸೀತೆಗೆ ದ್ರೋಹ ಮಾಡಿದವನು ಅವರು ದೇವರೇ ಅಲ್ಲ. ಒಮ್ಮೆ ಹೇಳ್ತಾನೆ ಭಗವಾನ್ ರಾಮಾಯಣ ನಡೆದೇ ಇಲ್ಲ ಅಂತ, ಮತ್ತೊಮ್ಮೆ ಹೇಳ್ತಾರೆ ರಾಮಾಯಣ ನಡೆದಿದೆ, ರಾಮ ಸೀತೆಗೆ ಅವರು ಸಂಬಂಧವನ್ನು ಅಕ್ರಮವಾಗಿ ನಮ್ಮ ಬಾಯಲ್ಲಿ ಹೇಳ್ಬಾರ್ದು ಅದನ್ನೆಲ್ಲ. ಅಂಥ ಮಾತುಗಳನ್ನೆಲ್ಲ ಭಗವಾನ್ ಹೇಳ್ತಾನೆ. ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಅಲ್ವ ಇದು? ಒಂದು ಟಿಪ್ಪು ಜಯಂತಿಯ ವಿರುದ್ಧವಾಗಿ ಒಬ್ಬ ಸಂತೋಷ್ ತಮ್ಮಯ್ಯ ಎನ್ನುವಂಥ ಒಂದು ಪತ್ರಕರ್ತ ಬರ್ದೆ ಎನ್ನುವ ಕಾರಣಕ್ಕಾಗಿ ಅವನನ್ನು ಅರೆಸ್ಟ್ ಮಾಡ್ತಾರೆ. ವಾರ್ತಾ ಭಾರತೀಯ ಸಂಪಾದಕ ಬಶೀರ್ ತನ್ನ ವೆಬ್ಸೈಟ್ ಮೂಲಕ ISISಗೆ ಬೆಂಬಲಿಸ್ತಾನೆ. ಯಾಕೆ ಬಂಧಿಸಿಲ್ಲ ಸ್ವಾಮಿಯವರು?
ಪೋಸ್ಟ್ ಗಾರ್ಡ್ ಮುಖ್ಯಸ್ಥ ಮಹೇಶ್ ವಿಕ್ರಮ್ ಹೆಗ್ಡೆ ಗೊತ್ತಿದೆ, ಪೋಸ್ಟ್ ಗಾರ್ಡ್ ಮುಖ್ಯಸ್ಥ ಮಹೇಶ್ ವಿಕ್ರಮ್ ಹೆಗ್ಡೆ ಅಂತ. ಬಂಧಿಸ್ತಾರೆ, ಇಚ್ಛೆ ಬಂದಾಗ ಬಂಧಿಸ್ತಾರೆ. ಕಳೆದ ಬಾರಿ ಬೆಂಗಳೂರಿಗೆ ಹೋಗುವಾಗ ಅಲ್ಲಿಂದ ಬಂಧಿಸ್ತಾರೆ, ನಿನ್ನೆ ವಿರಾಜಪೇಟೆಗೆ ಹೋಗುವಾಗ ಅಲ್ಲಿಂದ ಬಂಧಿಸ್ತಾರೆ, ಎತ್ತಾಕೊಂಡು ಹೋಗ್ತಾರೆ, ಇವಾಗ ಬೇಕಾದಾಗೆ ಹಿಡ್ಕೊಂಡು ಹೋಗ್ತಾರೆ. ವಾರ್ತಾ ಭಾರತಿ ಬಶೀರ್ ಗೊತ್ತಿದೆಯಲ್ಲ ಎಲ್ರಿಗೂ, ಸಮಾಜಕ್ಕೆ ಗೊತ್ತಿದೆಯಲ್ಲ ವಾರ್ತಾ ಭಾರತಿಯನ್ನು ಮೇಂಟೈನ್ ಮಾಡೋದು ಬಶೀರ್ ಅಂತ. ಯಾಕೆ ಇಟ್ಕೊಂಡಿಲ್ಲ ಅವರು? ಯಾಕೆ ಬಂಧಿಸಿಲ್ಲ? ಇದರ ಕುರಿತಾಗಿ ಚರ್ಚೆಯನ್ನ ಮಾಡೋಣ. ಗೃಹ ಬಂಧನ ಇದೆಯಾ, ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಗೃಹ ಬಂಧನ ಇದೆಯಾ, ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಒಂದು ಕರೆಯನ್ನು ಸ್ವೀಕರಿಸೋಣ. ಮೊದಲಾಗಿ ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸಂತೋಷ್ ಕಾಟಿಪಳ್ಳದಿಂದ ಕರೆ ಮಾಡಿ ಸರ್. ಈಗಾಗಲೇ ನಿಮಗೆ ವಿಚಾರ ಗೊತ್ತಿರಬಹುದು, ಇದರ ಕುರಿತಾಗಿ ನಾವು ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದೀವಿ. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಇದ್ರಲ್ಲಿ ಒಂದು ನಾನು ಇಲ್ಲಿ ಒಪ್ಕೊಳ್ತಕ್ಕಂಥದ್ದು ರಾಜ್ಯ ಸರ್ಕಾರ ಏನು ಮಾಡಿದೆ ಇದು ಸರಿಯಾಗಿ ಮಾಡಿದೆ ಅನ್ನೋ ಭಾವನೆ ನಂದು. ಯಾಕಂತ ಹೇಳಿದ್ರೆ ಈ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು, ನಾನು ಕೂಡ ಸಂಘ ಪರಿವಾರದವನು, ನಾವೇನು ಬೇರೆಯವರಲ್ಲ. ಆದ್ರೂ ಕಿತ್ತೂರು ರಾಣಿ ಚೆನ್ನಮ್ಮನ ವಿಚಾರದಲ್ಲೂ ಕೂಡ ಬ್ರಿಟಿಷರೊಂದಿಗೆ ಅನೈತಿಕ ಸಂಪರ್ಕ ಇತ್ತು ಅಂತ ದೊಡ್ಡ ದೊಡ್ಡದಾಗಿ ಎಲ್ಲ ಬೇಡದ್ದೆಲ್ಲ ಬರ್ದು ಅವರ ಮೇಲೆ ಕೇಸ್ ಆಗಿದೆ. ಇಂಥ ಶಾಂತಿ ಭಂಗ ಮಾಡುವವರಿಗೆ ನೀವು ಮಾಧ್ಯಮದವರು ಸಪೋರ್ಟ್ ಮಾಡ್ತೀರಾ? ಸರ್, ನಾವು ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ವಿಚಾರವನ್ನ ಜನಸಾಮಾನ್ಯರ ಮುಂದೆ ಇಟ್ಟಿರುವಂತದ್ದು, ಅದರ ಕುರಿತಾಗಿ ಚರ್ಚೆ ಆಗ್ತಾ ಇದೆ. ಭಗವಾನ್ ಮಾತಾಡಿದ್ರೆ ತಪ್ಪು ಅಂತ ಹೇಳ್ತೀರಿ, ನಾನು ಒಪ್ಕೊಳ್ತೇನೆ. ಮಾಧ್ಯಮದ ಮೂಲಕ ಯಾರು ಮಾತಾಡಿಲ್ಲ ಸರ್, ಇದನ್ನ ಚರ್ಚೆ ಆಗ್ತಾ ಇದೆ, ಇದರ ಕುರಿತಾಗಿ ಚರ್ಚೆ ಆಗ್ತಾ ಇದೆ, ನಾನು ಅದೇ ಹೇಳ್ತಾ ಇದ್ದೀನಿ. ಹಲೋ, ಹೇಳಿ ಸರ್, ಹೇಳಿ. ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಬಲಪಂಥೀಯ ವಿಚಾರಧಾರೆಗಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ, ಅದು ನನ್ಗೆ ಸಂತೋಷ. ಆದ್ರೆ ಅದ್ರ ಹೆಸರಲ್ಲಿ ಅವರು ಸುಳ್ಳನ್ನ ಏನು ಪ್ರಚಾರ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಖಂಡಿತ ಯಾವಾಗ್ಲೂ ಹಿಂದೂ ಸಂಘಟನೆಯವರು ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಮಾಡ್ತಕ್ಕಂತಹದ್ದು ಶುದ್ಧ ನಾನ್ಸೆನ್ಸ್. ಅದನ್ನ ಒಪ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾರು ಕೂಡ ಒಪ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಪ್ಕೊಳ್ತೀರಾ ಸರ್ ಅದನ್ನ? ಈಗ ನೋಡಿ, ಅವ್ರು ಏನ್ ಬರ್ದಿದ್ದಾರೆ, ಒಂದು ಅವರ ಮೇಲೆ ಪ್ರಕರಣ ದಾಖಲಾಗಿದೆ, ಪೊಲೀಸರು ಅವರು ಕ್ರಮ ತಗೊಂಡಿದ್ದಾರೆ, ಅದು ಸರಿಯೋ ತಪ್ಪು ಅಂತ ನೀವು ವಿಮರ್ಶೆ ಮಾಡ್ತೀರಿ ಅಲ್ವಾ, ಅಭಿವ್ಯಕ್ತಿ ವಿಚಾರದಲ್ಲಿ. ಹಾಗಾದ್ರೆ ಇಲ್ಲಿ ನೀವು ಕಾನೂನಿಗೆ ನೀವು ಬೆಲೆ ಕೊಡ್ತಾ ಇದ್ದೀರಾ? ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಏನು ಬೇಕಿದ್ರು ಮಾಡಬಹುದಾ? ಅದನ್ನ ನೀವು ಒಪ್ಕೊಳ್ತೀರಾ? ಅಂತದಕ್ಕೆ ಮಾಧ್ಯಮ ಕುಮ್ಮಕ್ಕು ಕೊಡ್ತದ ಅಂತ ನನ್ನ ಪ್ರಶ್ನೆ. ಯಾಕಂತ ಕೇಳಿದ್ರೆ, ಒಂದು ಯಾವುದೋ ಒಂದು ಬೇಡದ್ದನ್ನ ಮಾಡಿಕೊಂಡು ಅವರ ಮೇಲೆ ಕೇಸ್ ಆಗಿರುವವರನ್ನ ಕರೆದು ನೀವು ಲೈವ್ ಅಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಗೆ ಮಾಧ್ಯಮದ ಬಗ್ಗೆ ಬೇಜಾರಾಗ್ತದೆ ನಮ್ಗೆ. ಸರ್, ವಿಚಾರ ಇರುವಂತದ್ದು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಇದರ ಕುರಿತಾಗಿ ಚರ್ಚೆಗಳು ಆಗ್ತಾ ಇದೆ ಸರ್. ಹಾಗಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ನಿಜವಾದ್ರೂ ಏನು, ಹಾಗಾದ್ರೆ ನಿಜವಾಗ್ಲಾದ್ರೂ ಅದು ಏನು ಅನ್ನುವಂಥದ್ದು ಕುರಿತಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಜನಸಾಮಾನ್ಯರು ನೋಡಿ, ಒಂದೇ ಕಡೆಯಿಂದ ಮಾತಾಡ್ತಾ ಇಲ್ಲ, ಎರಡು ಕಡೆಯಿಂದ ಕೂಡ ಮಾತಾಡ್ತಾ ಇದ್ದಾರೆ. ಒಂದು ಪಂಗಡ ಇದು ಸರಿ ಅಂತ ಹೇಳಿದ್ರೆ, ಇನ್ನೊಂದು ಪಂಗಡ ತಪ್ಪು ಅಂತ ಹೇಳ್ತಾ ಇದೆ. ಸೊ ಇದನ್ನ ಮೂಲ ಇದಕ್ಕೆ ತರುವಂತದ್ದು ತಪ್ಪೇನಲ್ಲ ಸರ್, ಇದು ರಾಜಕೀಯವಾಗಿ ಆಗ್ತಾ ಇರುವಂತಹ ಒಂದು ಬೆಳವಣಿಗೆ. ಇದರ ಕುರಿತಾಗಿ ಚರ್ಚೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಯಾವುದೇ ವ್ಯಕ್ತಿ ಕುರಿತಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇಲ್ಲ. ಇದರಲ್ಲಿ ಸ್ವತಃ ಗೃಹ ಮಂತ್ರಿಗಳ ಒಂದು ಪಾಲು ಇದೆ, ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಸಮಾಜದ ಒಬ್ಬ ಜವಾಬ್ದಾರಿಯುತವಾದ ಒಬ್ಬ ಮಂತ್ರಿಗಳು ಇದ್ದಾರೆ, ಸೊ ಅದರ ಕುರಿತಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ನೀವು ಚರ್ಚೆ ಮಾಡ್ತಾ ಇದ್ದೀರಿ, ಎಲ್ಲ ಒಪ್ಕೊಳ್ತೇವೆ. ಹಾಗಾದ್ರೆ ಅಲ್ಲಿ ಒಬ್ಬರ ಚಾರಿತ್ರ್ಯಹರಣ ಆಗಿದೆ, ಒಬ್ಬರ ತೇಜೋವಧೆ ಆಗಿದೆ, ಅದಕ್ಕೆ ಏನು ಹೇಳ್ತೀರಿ ನೀವು? MB ಪಾಟೀಲ್ ಬರ್ದಿದ್ದಾರೆ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನ್ ಆಧಾರ ಇದೆ? ನಾವು ಬರ್ದಿದಂತೆ ಯಾರು ಹೇಳ್ತಾ ಇಲ್ಲ ಸರ್, ಇಲ್ಲಿ ಅದರ ಕುರಿತಾಗಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಬಂಧನ ಕೂಡ ಆಗಿದೆ, ವಿಚಾರಣೆಯಾಗದೆ ಯಾವುದೇ ಒಬ್ಬ ಆರೋಪಿ ಅಂತ ಹೇಳೋದಕ್ಕೆ ಆಗಲ್ಲ ಸರ್. ಕ್ರಮ ತಗೊಳ್ಳಿ, ನಿಮ್ಗೇನು ತಪ್ಪು ಮಾಡಿದ್ರೆ ಶಿಕ್ಷೆ ತಗೊಳ್ತಾರೆ, ನಿಮ್ಗೇನು ಹೇಳ್ತಾ ಇರೋದು ನಾವು? ಅಲ್ಲ ಸರ್, ಸಮಾಜದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಕುರಿತಾಗಿ ಚರ್ಚೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ಒಂದು ತಪ್ಪಿಲ್ಲ ಅಂತ ನಾವು ಕೂಡ ಭಾವಿಸ್ತೀವಿ. ಸಮಾಜದಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂತ ಇವತ್ತು ಇವರ ಮೇಲೆ ಕೇಸ್ ಆಗಿರುವಂತದ್ದು, ಇವರನ್ನ ಸುಮ್ಮನೆ ಯಾವುದೋ ಪಕ್ಷದ ವಿರುದ್ಧ ಟೀಕೆ ಮಾಡಿದ್ದಾರೆ ಅಂತ ಹಿಡ್ಕೊಂಡು ಹೋಗಿದ್ದಲ್ಲ. ಯಾಕೆ ಜನರನ್ನ ದಾರಿ ತಪ್ಪಿಸ್ತಾ ಇದ್ದೀರಿ ಸರ್? ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ನೀವು ಜನರಿಗೆ ಕೊಡೋ ಮೆಸೇಜ್ ಇದೇನಾ? ಹಾಗಾದ್ರೆ ನಾವೆಲ್ಲೂ ಹೇಳಿಲ್ಲ ಸರ್, ಅವ್ರ ತಪ್ಪು ಮಾಡಿಲ್ಲ ಅಂತ ನಾವು ಎಲ್ಲೂ ಹೇಳಿಲ್ಲ. ಎಲ್ಲಾದ್ರೂ ನಾವು ಹೇಳಿದೆ ಅವ್ರು ತಪ್ಪು ಮಾಡಿಲ್ಲ ಅಂತ. ಅದರ ಕುರಿತಾಗಿ ಚರ್ಚೆಗಳು ಆಗ್ತಾ ಇದೆ. ದಾರಿ ತಪ್ಪಿಸುವಂತಹ ಒಂದು ಸುಳ್ಳು ಸುದ್ದಿಯನ್ನ ಸೃಷ್ಟಿ ಮಾಡುವವನ ಅರೆಸ್ಟ್ ಮಾಡಿದ್ರೆ ಅದನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋ ಹೆಸರಲ್ಲಿ ನೀವು ಕಾರ್ಯಕ್ರಮ ಮಾಡ್ತೀರಿ ಅಂತ ಹೇಳಿದ್ರೆ ಇದರಲ್ಲಿ ನೀವು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ನಾವು ಕಾರ್ಯಕ್ರಮ ಮಾಡ್ತಾ ಇಲ್ಲ ಸರ್. ಇದೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ, ಇದೇನಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ನಾವು ಮಾಡ್ತಾ ಇರುವಂತದ್ದು ಸರ್. ಹಾಗಾದ್ರೆ ಸುಳ್ಳು ಒಬ್ಬರ ತೇಜೋವಧೆ ಮಾಡುದು ಕೂಡ ಅದು ಅಭಿವೃದ್ಧಿ. ಇಡೀ ಕಾರ್ಯಕ್ರಮದಲ್ಲಿ ಎಲ್ಲಾದ್ರೂ ಒಬ್ಬರ ಪರವಾಗಿ ಮಾತನಾಡಿದ್ದು ನಿಮ್ಗೆ ಎಲ್ಲಾದ್ರೂ ಕಂಡು ಬಂತ ಸರ್? ಇರುವಂತ ವಾಸ್ತವ್ಯದ ವಿಚಾರವನ್ನ ಪ್ರಶ್ನೆ ಮಾಡ್ತಾ ಇರುವಂತದ್ದು ಒಬ್ಬರ ತೇಜೋವಧೆ ಮಾಡ್ತಕ್ಕಂಥದ್ದು ಒಂದು ರಾಜಕೀಯ ಕಾರಣಕ್ಕಾಗಿ, ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯನ?
ಅದೇ ಪ್ರಶ್ನೆಯನ್ನು ನಾವು ಇಟ್ಟಿರುವಂತದ್ದು ಸರ್. ಅದರ ಕುರಿತಾಗಿ ಚರ್ಚೆ ಆಗ್ತಾ ಇದೆ. ಯಾರು ಕೂಡ ಕನ್ಕ್ಲೂಷನ್ಗೆ ಬಂದಿಲ್ಲ ಇನ್ನು. ಸರಿ, ಅವರು ಮಾಡಿದ್ದು ಸರಿ, ಅವರು ಮಾಡಿದ ತಪ್ಪು, ಅದಕ್ಕೆ ತಕ್ಕನಾದ ಒಂದು ಕಾನೂನು ಇದೆ, ಕಾನೂನು ಅದನ್ನ ಬಹಿರಂಗಪಡಿಸುತ್ತೆ. ಕಾನೂನು ಇದ್ರೆ ನೀವು ಹಾಗಾದ್ರೆ ಇದನ್ನ ದೊಡ್ಡ ಇಶ್ಯೂ ಆಗಿ ಅವರಿಗೆ ಪ್ರಚಾರ ಕೊಡುವಂತ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ? ಪ್ರಚಾರವನ್ನ ಯಾರು ಕೊಡ್ತಾ ಇಲ್ಲ ಸರ್ ಇನ್ನು. ಅವರ ಸಮಸ್ಯೆ ಅಷ್ಟೇ ಇವಾಗ. ಅವರ ಸಮಸ್ಯೆ ಇಷ್ಟೇ, ಸುಮ್ಮನೆ ಪ್ರಚಾರ ಆಗ್ತಿದೆ ಅಂತ. ಅವರ ಬಗ್ಗೆ ಹೋರಾಟ ಮಾಡಿ ನಾವು ಸಂತೋಷ ಪಡ್ತೇವೆ. ಸಮಾಜದಲ್ಲಿ ವಿಷ ಬೀಜ ಬಿತ್ತಿ ಸಮಾಜಗಳ ನಡುವೆ ಘರ್ಷಣೆ ಉಂಟು ಮಾಡುವಂತ ಕೆಲಸ ಮಾಡುವವರಿಗೆ ನೀವು ಯಾಕೆ ಈ ತರ ಎಲ್ಲ ಮಾಡ್ತೀರಿ ಹೇಳಿ? ಇದರ ಕುರಿತಾಗಿ ಹಿಂದೆ ಕೂಡ ಎಷ್ಟು ಪತ್ರಕರ್ತರ ಕುರಿತಾಗಿ ಚರ್ಚೆಗಳಾಗಿದೆ ಸರ್. ಹಾಗಾದ್ರೆ ಅದು ಸಮಾಜಕ್ಕೆ ವಿಷ ಬೀಜವನ್ನ ಬಿತ್ತುವಂತ ಒಂದು ವಿಚಾರ ಹಾಗಾದ್ರೆ ಏನ್ ಸರ್? ಇದರ ಈ ಕುರಿತಾಗಿ ಹಿಂದೆ ಹಲವು ಪತ್ರಕರ್ತರ ಕುರಿತಾಗಿ ಕೂಡ ಚರ್ಚೆಗಳು ನಡೆದಿದೆ. ಕೆಲವು ಪತ್ರಕರ್ತರ ಕೊಲೆಯಾದಾಗ್ಲೂ ಕೂಡ ಇದರ ಕುರಿತಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಸೊ ಹಾಗಾದ್ರೆ ಈ ವಿಚಾರಗಳನ್ನ ಒಂದು ಮುಖ್ಯ ವೇದಿಕೆ ತರುವಂತದ್ದು ತಪ್ಪ ಹಾಗಾದ್ರೆ? ಆದ್ರೆ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಕಿತ್ತೂರು ರಾಣಿ ಚೆನ್ನಮ್ಮನಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿಯ ಮೇಲೆ ಅವಳಿಗೆ ಬ್ರಿಟಿಷರೊಟ್ಟಿಗೆ ಮಂಚವ ಏರಿದ್ಲು, ಅವಳಿಗೆ ಅನೈತಿಕ ಸಂಬಂಧ ಇತ್ತು ಅಂತ ಸುಳ್ಳು ಸುದ್ದಿಯನ್ನ ಹಾಕಿ ಕೇಸ್ ಹಾಕಿಸ್ಕೊಂಡಿದ್ರಲ್ಲ, ಅಂತವರ ಬಗ್ಗೆ ನೀವು ಈ ಕಾರ್ಯಕ್ರಮ ಮಾಡುವುದು ನಮ್ಮಂತ ವೀಕ್ಷಕರಿಗೆ ಸರಿ ಅನ್ಸೋದಿಲ್ಲ. ಯಾಕಂದ್ರೆ ನಾವು ಒಂದು ಸ್ಪಂದನ ವಾಹಿನಿ, ನಮ್ಮ ಸ್ಥಳೀಯ ವಾಹಿನಿ, ನಮ್ಗೆ ಬಹಳ ಗೌರವ ಇದೆ. ದಯವಿಟ್ಟು ಒಂದು ಪಕ್ಷದ ಪರ ಇರ್ಲಿ ಅಥವಾ ಇನ್ನೊಂದು ಸಂಘಟನೆಯ ಪರ ಇರ್ಲಿ, ನೀವಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಸರ್. ಯಾವುದೇ ಒಂದು ಪಕ್ಷದ ಪರವಾಗಿ, ಯಾವುದೇ ಒಂದು ಸಂಘಟನೆ ಪರವಾಗಿ ನಾವು ಪ್ರಚಾರವನ್ನ ಮಾಡ್ತಾ ಇಲ್ಲ. ಬಹಳ ಬೇಸರ ಉಂಟು ಮಾಡಿದೆ. ಅಂದ್ರೆ ಯಾರೋ ಒಬ್ಬ ಅಮಾಯಕನನ್ನ ಒಂದು ಅರೆಸ್ಟ್ ಮಾಡಿದ್ರೆ, ಯಾವ ಜಾತಿಯವನೇ ಆಗಿರ್ಲಿ, ಯಾವ ಧರ್ಮದವನೇ ಆಗಿರ್ಲಿ, ಯಾವ ಸಂಘಟನೆಯವನೇ ಆಗಿರ್ಲಿ, ಅದನ್ನ ನೀವು ಬೆಂಬಲಿಸಿ, ಖಂಡಿತವಾಗಿಯೂ ಎಲ್ಲರೂ ನಿಮ್ಗೆ ಬೆಂಬಲ ಕೊಡ್ತಾರೆ. ಆದ್ರೆ ಒಂದು ಸಮಾಜದಲ್ಲಿ ಮಾಧ್ಯಮದ ಹೆಸರಲ್ಲಿ ಸುಳ್ಳು ಸುದ್ದಿಯನ್ನ ಬಿತ್ತುವವರಿಗೆ ನೀವು ಈ ತರ ಮಾಡಿದ್ರೆ ಖಂಡಿತವಾಗಿಯೂ ಜನ ಇದನ್ನ ಒಪ್ಪುವುದಿಲ್ಲ ಸರ್. ಪರವಾಗಿ ಎಲ್ಲಾದ್ರೂ ನಿಮಗೆ ಮಾತನಾಡಿದ್ದು ಕಾಣಿಸ್ತಾ ಅನ್ನುವಂತ ಪ್ರಶ್ನೆನ ನಾನು ಕೇಳಿದೆ ಸರ್. ಅದಕ್ಕೆ ನೀವು ಉತ್ತರವನ್ನ ಕೊಡಿ. ನಾವು ಮಾಧ್ಯಮದ ಮೂಲಕ ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಈ ವಿಚಾರಗಳಲ್ಲಿ ಚರ್ಚೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಈಗಾಗಲೇ ಹಲವಾರು ವಿಚಾರಗಳನ್ನು ನಾವು ಕೂಡ ಚರ್ಚೆಯನ್ನ ಮಾಡಿದ್ದೇವೆ. ಮುನ್ನೆಲೆಗೆ ತರುವಂತ ಅವಶ್ಯಕತೆ ಈಗಿತ್ತ? ಒಂದು ಧರ್ಮವನ್ನ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಸಾಕ್ಷಿ ಪುರಾವೆಗಳಿದೆಯಾ? ಇದರ ಕುರಿತಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಒಂದು ಮುಖ್ಯ ಬೆಳವಣಿಗೆಯಲ್ಲಿ ಇರುವಂತ ವಿಚಾರದ ಕುರಿತಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೇವೆ ಹೊರತು ಯಾರ ಪರವಾಗಿ ನಾವು ಪ್ರಚಾರವನ್ನ ಮಾಡ್ತಾ ಇಲ್ಲ. ಯಾವುದೇ ಒಂದು ವಿಷ ಬೀಜವನ್ನ ಬಿತ್ತುವಂತ ಒಂದು ಕುಮ್ಮಕ್ಕನ್ನ ನಾವು ನೀಡ್ತಾ ಇಲ್ಲ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಈಗಾಗಲೇ ಹೇಳಿದ ಹಾಗೆ ಗಫೂರ್ ಅವರೇ, ನಮ್ಮ ವೀಕ್ಷಕರು ಕೂಡ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಅವರು ಬಹಳ ಚೆನ್ನಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕೆಲವೊಂದು ಸಲ ನಾವು ಮಾಧ್ಯಮಗಳು ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಯಾವ ವಿಚಾರಗಳಿಗೆ ಹೆಚ್ಚು ಆದ್ಯತೆಗಳನ್ನು ಕೊಡಬೇಕು ಅದನ್ನು ಆದ್ಯತೆಯನ್ನು ಕೊಟ್ಟು ನಾವು ಚರ್ಚೆಗಳನ್ನು ಮಾಡಬೇಕಾಗಿ. ನೀವು ಇಲ್ಲಿ ಒಂದೇ ಪ್ರಶ್ನೆ ಇತ್ತಿರ್ತಕ್ಕಂಥದ್ದು, ಉದಾಹರಣೆಗೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಮೂಲ ಉದ್ದೇಶನ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಎಲ್ಲಿವರೆಗೆ ಒಂದು ಗೌರವ ಬಂದಿದೆ ಅಥವಾ ಒಂದು ಆದ್ಯತೆ ಬಂದಿದೆ ಅಂತ ಹೇಳುವುದಕ್ಕೆ, ಇವತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಮೇಲೆ ಒಂದು ಮಹಿಳೆ ಲೈಂಗಿಕ ಕಿರುಕುಳ ಆಗಿದೆ ಅಂತೇಳಿ 12 ಜನ ನ್ಯಾಯಾಧೀಶರಿಗೆ ಪತ್ರ ಬರೀತಾರೆ. ಆ ಪತ್ರದ ಬಗ್ಗೆ ತನಿಖೆ ಕೂಡ ಪ್ರಾರಂಭ ಆಗ್ತದೆ. ಇಲ್ಲಿ ಇದು ಕೂಡ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ. 4 ಜನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳು ಹೊರಗೆ ಬಂದು ದೇಶದ ಜನರ ಮುಂದೆ ವಿಚಾರಗಳನ್ನು ಮಂಡಿಸ್ತಾರೆ. ಮುಖ್ಯ ನ್ಯಾಯಾಧೀಶರಿಂದ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಂದ ಒಂದು ರೀತಿಯಲ್ಲಿ ತಾರತಮ್ಯ ಆಗ್ತದೆ ಎಂಬ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತಾರೆ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥ ವಿಚಾರಗಳು ಏನು ಅಂತೇಳಿದರೆ, ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಯಾವುದೇ ಸಂದರ್ಭದಲ್ಲಿ ಕೂಡ ಆದಾಗ ಅದಕ್ಕೆ ಸಂಬಂಧಪಟ್ಟಂತೆ, ಉದಾಹರಣೆಗೆ ಸ್ನೇಹಿತರಾದ ಸುನಿಲ್ ಅವರು ಹೇಳಿದರು, ಏನು ಕೆಲವೊಂದು ವ್ಯಕ್ತಿಗಳು ಮಾಧ್ಯಮದಲ್ಲಿ ಈ ರೀತಿ ಬರೀತಾರೆ, ಭಗವಾನ್ ಇರ್ಬೋದು, ಬಶೀರ್ ಇರ್ಬೋದು, ಅಥವಾ ಮತ್ತೊಬ್ಬ ಇರ್ಬೋದು, ಇನ್ನೊಬ್ಬ ಇರ್ಬೋದು. ಇವತ್ತು ಮಾಧ್ಯಮಗಳು ಎಷ್ಟಿದೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ? ಬೇಕಾದಷ್ಟು ಮಾಧ್ಯಮಗಳಿದೆ. ದೈನಂದಿನ ಮಾಧ್ಯಮಗಳಿದೆ, ವಾರ ಪತ್ರಿಕೆಗಳಿದೆ, ಅಥವಾ ಫೋರ್ಟ್ನೈಟ್ ಪತ್ರಿಕೆಗಳಿದೆ, ಬೇಕಾದಷ್ಟು ಮಾಧ್ಯಮಗಳಿದೆ. ಬೇಕಾದಷ್ಟು ಮಾಧ್ಯಮಗಳ ಉದ್ದೇಶ ಏನು? ಮಾಧ್ಯಮಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಭಾರತ ಸರ್ಕಾರ ಅದಕ್ಕೆ ಅನುಮತಿ ಕೊಡ್ತದೆ, ಅನುಮತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಫುಲ್ಫಿಲ್ ಮಾಡಬೇಕಾಗಿದೆ ಇದೆಲ್ಲವೂ ಕೂಡ ಇರ್ತಕ್ಕಂಥ. ಆದರೆ ಇವತ್ತು ಏನು ನಮ್ಮ ಈ ಮಾಧ್ಯಮಗಳು ಯಾವುದು ಸೈಬರ್ಗೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಏನಿದೆ, ಸೋಷಿಯಲ್ ಮೀಡಿಯಾಕ್ಕೆ ಸಂಬಂಧಪಟ್ಟಂತೆಯೂ ಬೇಕಾದಷ್ಟು ಕಾನೂನುಗಳಿದೆ. ಒಬ್ಬ ಮಾಧ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತೇಳಿದರೆ ಆತನೂ ಕೂಡ ಸಂಬಂಧಪಟ್ಟಂಥ ವೆಬ್ಸೈಟ್ನ ಮೂಲಕ ಪರ್ಮಿಷನನ್ನು ತಗೊಳ್ಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಬೇಕಾಗಿದೆ. ಇದೆಲ್ಲವನ್ನು ಕೂಡ ಇದೆ. ಇದೆಲ್ಲವನ್ನು ಕೂಡ ಇದ್ದಾಗಲೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ, ಉದಾಹರಣೆಗೆ ಸ್ನೇಹಿತರು ಹೇಳಿರ್ತಕ್ಕಂಥ ವಿಚಾರಗಳು, ಈಗ ಅವ್ರು ಹೇಳಿದರು ಕೆಲವೊಬ್ಬ ವ್ಯಕ್ತಿಗಳು ಅವಹೇಳನಕಾರಿಯಾಗಿ ಹೇಳಿದಾಗ ಅವರನ್ನು ಯಾಕೆ ಬಂಧಿಸಿಲ್ಲ? ನಂದು ಪ್ರಶ್ನೆ, ಈಗ ಯಾಕೆ ಅದನ್ನು ನಾವು ಕಂಪ್ಲೇಂಟ್ ಕೊಡಲಿಲ್ಲ ಇಂಥ ವ್ಯಕ್ತಿಗಳ ಮೇಲೆ? ಅನೇಕ ಕಂಪ್ಲೇಂಟ್ ದಾಖಲಾಗಿದೆ ಸರ್. ಅಲ್ಲ, ಕಂಪ್ಲೇಂಟ್ ಕೊಟ್ಟಾಗಲೂ ಕೂಡ ಬಂಧಿಸದೇ ಇದ್ದರೆ ಪ್ರೈವೇಟ್ ಕಂಪ್ಲೇಂಟ್ ಅನ್ನು ಮಾಡಲಿಕ್ಕೆ ಅವಕಾಶ ಇದೆ ಕಾನೂನಿನಲ್ಲಿ. ಪ್ರೈವೇಟ್ ಕಂಪ್ಲೇಂಟ್ ದಾಖಲಾತಿ ಆಗಿಯೇ ಆಗ್ತದೆ.
ಸಮಾಜದಲ್ಲಿ ಸಾಮರಸ್ಯ ಉಳಿಬೇಕೆಂಬ ಒಂದು ಉದ್ದೇಶದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಾಗಿದ್ದರೆ ಅವರೊಂದು ಮಾತು ಹೇಳಿದರು, ಕಿತ್ತೂರು ರಾಣಿ ಚೆನ್ನಮ್ಮರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ನಾನು ಒಂದು ಉದಾಹರಣೆಯನ್ನು ಕೊಡ್ತೇನೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಜನ ಇವತ್ತು ಉದಾಹರಣೆಗೆ ಉಳ್ಳಾಳದ ರಾಣಿ ಅಬ್ಬಾಕಾರನ್ನು ತೆಗೆದುಕೊಳ್ಳಿ. ರಾಣಿ ಅಬ್ಬಾಕಾರ ಒಂದು ಸೇನೆಯಲ್ಲಿ ಇರ್ತಕ್ಕಂಥದ್ದು ಮುಸ್ಲಿಮರು ಮತ್ತು ಮೊಗವೀರರು ಯಾರು ಅವರ ಸೈನಿಕರಾಗಿದ್ದರು ಎಂಬುದು ಇತಿಹಾಸ. ಅವರು ಯಾರ ವಿರುದ್ಧ ಹೋರಾಟ ಮಾಡಿದರು? ಬ್ರಿಟಿಷರ ವಿರುದ್ಧ, ಫ್ರೆಂಚರ ವಿರುದ್ಧ, ಡಚ್ಚರ ವಿರುದ್ಧ. ನೀವು ಸ್ವಲ್ಪ ಮುಂದೆ ಬನ್ನಿ, ಮುಲ್ಕಿಯನ್ನು ತೆಗೆದುಕೊಳ್ಳಿ. ಬಪ್ಪನಾಡಿನಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಬಪ್ಪ ಪ್ಯಾರಿ ಅವರು ನಿರ್ಮಾಣ ಮಾಡಿದರು. ಇದು ಇತಿಹಾಸ. ಸಮಾಜದಲ್ಲಿ ಸಾಮರಸ್ಯ ಯಾವ ರೀತಿ ಇದೆ ಎಂಬುದಕ್ಕೆ ನಾನು ಕೆಲವೊಂದು ಉದಾಹರಣೆಯನ್ನು ಕೊಡ್ತೇನೆ. ಉಡುಪಿಗೆ ಬಂದಾಗ ಉಡುಪಿಯಲ್ಲಿ ಹಾಜಿ ಅಬ್ದುಲ್ಲರು ಶ್ರೀ ಕೃಷ್ಣ ದೇವಸ್ಥಾನಕ್ಕೆ ಆ ಒಂದು ಸಂದರ್ಭದಲ್ಲಿ ಏನು ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಲಕ್ಷದೀಪ ಉತ್ಸವ ಮಾಡಲಿಕ್ಕೆ ಎಣ್ಣೆಯನ್ನು ಕೊಟ್ಟರು ಅಥವಾ ರಂಗೂನಿಂದ ತಂದಂಥ ಅಕ್ಕಿಯನ್ನು ದಾನ ಮಾಡಿದ್ರು. ಇದೇ ಇತಿಹಾಸ. ಕಾರ್ಪೊರೇಷನ್ ಬ್ಯಾಂಕನ್ನು ನಿರ್ಮಾಣ ಮಾಡಿದರು. ದೇಶದ ಈ ಭಾಗದ ಒಂದು ವಿಚಾರಧಾರೆಗಳ ಬಗ್ಗೆ ನಾವು ಬೇರೆ ಬೇರೆ ವಿಚಾರಗಳನ್ನು ಬಿಟ್ಬಿಡೋಣ. ಈ ಸಾಮರಸ್ಯವನ್ನು ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಮರಸ್ಯವನ್ನು ಹಾಳು ಮಾಡ್ತಕ್ಕಂಥ ಒಂದು ವಿಚಾರಧಾರೆಗಳು ಏನು ಹೊರಡ್ತದೆ ಅದರಿಂದ ಸಮಾಜಕ್ಕೆ ದೊಡ್ಡ ಗಂಡಾಂತರ ಬರ್ತದೆ. ಸಮಾಜದ ಸಮಸ್ಯೆಗಳಿಗೆ ಅಥವಾ ಸಮಾಜದ ಏನು ಹೃದಯಗಳನ್ನು ಜೋಡಿಸತಕ್ಕಂಥ ಯಾವ ಕೆಲಸಗಳು ನಡೀತದೆ ಅದು ನಡೀತಾ ನಿರಂತರವಾಗಿ ಇರಬೇಕಾಗಿದೆ. ಬರಹಗಾರರು ಬಹಳ ಉತ್ತಮ ಬರಹಗಳ ಮೂಲಕ ಸಮಾಜವನ್ನು ಮುನ್ನಡೆಸಬೇಕು. ರಾಷ್ಟ್ರದಲ್ಲಿ ಯುವಜನತೆಯನ್ನು ಸೇರಿಸಿಕೊಳ್ಬೇಕು. ಆ ರಾಷ್ಟ್ರದಲ್ಲಿ ಆ ಯುವಕರನ್ನು ಸನ್ಮಾರ್ಗದಲ್ಲಿ ನಡೆಸ್ಕೊಳ್ತಕ್ಕಂಥ ದೃಷ್ಟಿಯಲ್ಲಿ ಅವರಿಗೆ ಸಂದೇಶಗಳನ್ನು ಕೊಡ್ತಕ್ಕಂಥ ಕೆಲಸಗಳು ನಡೆಯಬೇಕೇ ಹೊರತು ಸಮಾಜವನ್ನು ಒಡಿತಕ್ಕಂಥ ಕೆಲಸ ನಡೆಯಬಾರದು. ಉದಾಹರಣೆಗೆ ನಾನು ಒಂದು ಹೇಳ್ತೇನೆ, ಲಿಂಗಾಯತ ಧರ್ಮದ ಬಗ್ಗೆ. ನಾನು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದೆ ಕಳೆದ 1 ವರ್ಷ 2 ತಿಂಗಳು. ಅಲ್ಲಿದ್ದಾಗ ಈ ಇಲಾಖೆ ಯಾವುದಕ್ಕೆ ಸೇರುವಂಥದ್ದಿತ್ತು? ಇವತ್ತು ಆ ಸಮಾಜವನ್ನು ಅಲ್ಪಸಂಖ್ಯಾತ ಇಲಾಖೆಗೆ ಸೇರಿಸಿ ಅಂತೇಳಿ ಹೇಳಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿಸಿ ಅವರಿಗೆ ಸಮಾಜಕ್ಕೆ ಹೆಚ್ಚು ಬೆನಿಫಿಟ್ ಸಿಗಲಿ ಅಂತೇಳಿ ಆ ಸಮುದಾಯದ ಜನರಿಗೆ ಏನು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ರು, ಜೈನರು, ಸಿಖ್ಖರು, ಪಾರ್ಸಿಗಳು, ಬುದ್ಧರು ಅಥವಾ ಏನು ಆಂಗ್ಲೋ ಇಂಡಿಯನ್ಸ್ಗಳಿದ್ದಾರೆ ಅದೇ ರೀತಿಯಲ್ಲಿ ಲಿಂಗಾಯತರನ್ನು ಕೂಡ ಆ ಸಮಾಜಕ್ಕೆ ಸೇರಿಸಿ ಆ ಸ್ಥಾನಮಾನದ ಮೂಲಕ ಅವರು ಸಮಾಜದ ಮುನ್ನಡೆಯಲಿ ಅಂತೇಳಿ ಏನು ನಾವು ಈಗ ಮೊಗವೀರರನ್ನು ಅಥವಾ ಮೀನುಗಾರರನ್ನು SC STಗೆ ಸೇರಿಸಿ ಎಂಬ ಏನು ಉದ್ದೇಶ ಇದೆ ಆ ಉದ್ದೇಶಕ್ಕೋಸ್ಕರ ಅವರೊಂದು ಚಳವಳಿಗಳನ್ನು ಮಾಡಿದರು. ಸಮಾಜದಲ್ಲಿ ಅವರು ಮಾಡಿದ್ದು ಸರಿ ಅಥವಾ ಸಾರಿದ್ದು ತಪ್ಪು ಅಂತೇಳಿ ಆ ಸಮಾಜದ ಒಳಗೆ ಒಂದು ಅಭಿಪ್ರಾಯ ವ್ಯತ್ಯಾಸಗಳಿದೆ. ಇವತ್ತು ಆ ಸಮಾಜದಲ್ಲಿದ್ದಂಥ ಆ ವ್ಯತ್ಯಾಸಗಳು ಇವತ್ತು ಸಮಾಜದ ಮುಂದೆ ಬಂದು ಇವತ್ತು ಬೇರೆ ಬೇರೆ ಜನ ಬೇರೆ ಬೇರೆ ಲೇಖನವನ್ನು ಬರೆಯುವುದರ ಮೂಲಕ ಇವತ್ತು ಯಾರು ನಮ್ಮ ಮಹೇಶ್ ಹೆಗಡೆ ಅವರ ಮೇಲೆ ನೇರವಾಗಿ ಏನು ಗೃಹ ಸಚಿವರು ಅಪಾದನೆಯನ್ನು ಮಾಡಿಲ್ಲ, ಇಂಥ ವ್ಯಕ್ತಿ ಮಾಡಿದ್ದಾನೆ ಬರೆದಿದ್ದಾನೆ ಅವನನ್ನು ಬಂಧಿಸಿ ಅಂತೇಳಿ ಹೇಳಿಲ್ಲ. ಅವರು ಹೇಳಿರ್ತಕ್ಕಂಥದ್ದು ನೀವು ವಿಚಾರಣೆ ನಡೆಸಿ ಈ ರೀತಿಯ ಒಂದು ಫೇಕ್ ಲೆಟರನ್ನು ಸೋನಿಯಾ ಗಾಂಧಿಗೆ ನಾನು ಬರೆದಿರ್ತಕ್ಕಂಥ ಒಂದು ಲೆಟರನ್ನು ಪ್ರಿಂಟ್ ಮಾಡಿ ಹಾಕಿದ್ದಾರೆ. ಅದರ ಮೇಲೆ ತನಿಖೆಯನ್ನು ಕೈಗೊಳ್ಳಿ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ನಾವು ಇಷ್ಟೆಲ್ಲ ಯಾರನ್ನು ಕೂಡ ಬೇಕಿದ್ರು ಪೊಲೀಸರಿಗೆ ಬಂಧಿಸುವಂತ ಅಥವಾ ವಿಚಾರಣೆಗೆ ಬಂಧಿಸುವಂತದ್ದಲ್ಲ, ವಿಚಾರಣೆಗೆ ಒಳಪಡಿಸತಕ್ಕಂಥ ಅವಕಾಶಗಳು ಕಾನೂನಲ್ಲಿ ಸ್ಪಷ್ಟವಾಗಿರುವುದು. ಸರ್, ಇಲ್ಲಿ ಸ್ಪಷ್ಟವಾಗಿರುವುದು ಪೊಲೀಸರಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಪೊಲೀಸರಿಗೆ ಇಂಥವರನ್ನು ಬಂಧಿಸಿ ಎನ್ನುವಂತಹ ಒಂದು ಬೆರಳಿನ ತುದಿಯಲ್ಲಿ ಮಾತ್ರ ಸಂದೇಶ ಕೊಟ್ಟಿದ್ದಾರೆ, ಆರ್ಡರ್ ಕೊಟ್ಟಿದ್ದಾರೆ ಅಷ್ಟೇ. ಆದೇಶ ಮಾತ್ರ, ಆ ಆದೇಶವನ್ನು ಸ್ವೀಕರಿಸಿ ಮಾತ್ರ ಪೊಲೀಸರು ಇಲ್ಲಿ ಒಂದು ಕೆಲಸ ಮಾಡ್ತಿದ್ದಾರೆ. ಅವರ ಬದುಕುವ ದಾರಿ ಅದು ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಹೇಳಿದಾಗ ಅವರು ಮಾಡಬೇಕು ಕೆಲಸ ಮಾಡ್ತಿದ್ದಾರೆ. ಮಹೇಶ್ ವಿಕ್ರಮ್ ಹೆಗ್ಡೆ ಅವರನ್ನು ಕಳೆದ ಬಾರಿ ಬಂಧಿಸಿದ್ರು, ಈ ಬಾರಿ ಮತ್ತೆ ಚುನಾವಣೆ, ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಬಂಧಿಸಿದ್ರು, ಈ ಬಾರಿ ಚುನಾವಣೆ ಮುಗಿದು ಮರುದಿವಸ ಬಂಧಿಸಿದ್ರು. ಒಂದು ದಿನದ ಮುಂದೆ ಒಂದು ಒಟ್ಟು 3-3.5 ಸಾವಿರ ಪತ್ರಿಕೆಗಳಿದೆ. ಅಗ್ನಿ ಪತ್ರಿಕೆ ಒಬ್ಬರು ಸಂಪಾದಕರನ್ನು ಕೂಡ ಬಂಧಿಸತಕ್ಕಂಥ ಸನ್ನಿವೇಶ ನಿರ್ಮಾಣ ಆಯಿತು. ಬಂಧಿಸಿಲ್ವಾ? ಅವರ ಮೇಲೆ ಕ್ರಿಮಿನಲ್ ಕೇಸನ್ನು ಕೂಡ ಮೊಕದ್ದಮೆಯನ್ನು ಕೂಡ ಹೂಡಿದ್ರು. ಅವರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ನಲ್ಲಿ ಇದ್ದಾರೆ ಅಂತೇಳಿ ಅದೆಷ್ಟು ಎಲ್ಲ ಪತ್ರಿಕೆಗಳು ಅಂತ ಹೇಳಿದಾಗ 3,000 ಮಾಧ್ಯಮಗಳನ್ನು ಬೇರೆಯವರನ್ನು ಬಂಧಿಸಿದ್ರ ಅಥವಾ ಬೇರೆಯವರನ್ನು ವಿಚಾರಣೆಗೆ ಒಳಪಡಿಸಿದಾರಾ? ಈಗ ಒಂದು ಪತ್ರಿಕೆ, ಒಂದು ವೆಬ್ಸೈಟ್ ನಲ್ಲಿ ಬಂದಂತ ಅವರ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಂಬುದರ ಬಗ್ಗೆ ಮಾತ್ರ ಮಾಹಿತಿ ಇರ್ತಕ್ಕಂಥದ್ದು. ಬಂಧಿಸಿದ್ದಾರೆ ಅಥವಾ ಅವರ ಮೇಲೆ ಆರೋಪ ಪಟ್ಟಿಯನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಏನು ತಿಳುವಳಿಕೆಗಳಿಲ್ಲ.
ಆದ್ದರಿಂದ ನಾವು ಸಮಾಜಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಸಮಾಜಕ್ಕೆ ಇಂಥ ಕಾರ್ಯಕ್ರಮಗಳ ಮೂಲಕ ಏನಾದರೂ ಸಂದೇಶವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವುದೋ ಒಂದು ಪ್ರಚಾರವನ್ನು ಬಯಸಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅದು ಖಂಡಿತವಾಗಿಯೂ ಕೂಡ ಯಾವುದಾದ್ರೂ ಅವರನ್ನ ಮೇಲೆ ತಪ್ಪು ಮಾಡಿದಿದ್ರೆ ಅದು ತಪ್ಪೇ. ವಿಕ್ರಮ್ ಹೆಗಡೆ ಅವರ ಮೇಲೆ ಏನಾದರೂ ನಿರಪರಾಧಿ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಂಡಿದ್ರೆ ಏನೋ ಸಾಬೀತಾಗಿಲ್ಲ, ವಿಚಾರಣೆ ಒಂದು ಹಂತದಲ್ಲಿದೆ, ಸಾಕ್ಷಿ ಪುರಾವೆಗಳಿಲ್ಲದೆ ಪೋಸ್ಟ್ ಕೂಡ ಸಾಕ್ಷಿ ಪುರಾವೆಗಳಿಲ್ಲದೆ ತಾವೇ ಹೇಳಿದ್ರೆ ಸಾಕ್ಷಿ ಪುರಾವೆಗಳಿಲ್ಲದೆ ಪೋಸ್ಟ್ ಮಾಡುವಂತದ್ದು ಕೂಡ ತಪ್ಪೆ. ಈಗ ಒಂದು ಫೇಕ್ ಲೆಟರ್ ಬಂದಿದೆ ಅಂತ ಹೇಳಿದ ಮೇಲೆ ಆ ಫೇಕ್ ಅನ್ನು ಪ್ರಿಂಟ್ ಮಾಡಿ ಅಥವಾ ಅದರಲ್ಲಿ ಸಹಿ ಮಾಡಿ ಅದು ಆ ಲೆಟರ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕೂಡ ತಪ್ಪುದಾನೆ. ಅದೇ ವಿಚಾರಣೆ ಬಳಿಕ ಹೊರ ಬೀಳುವಬೇಕಾಗಿರುವ ಸತ್ಯ. ಸೊ ನಾವು ಇಲ್ಲಿ ಯಾರ ಪರವಾಗಿ ನಮ್ಮ ಪ್ರಶ್ನೆ ಏನಂತಂದ್ರೆ ಅದೇ ಲೆಟರ್ ಅಂತ ಹೇಳಿದ್ರೆ ಅದೇ ಲೆಟರ್ ಬಗ್ಗೆ ವಿವಾದ ಆಗ್ತಿದೆ. ಅದೇ ಲೆಟರ್ ಬಗ್ಗೆ ಮಹೇಶ್ ವಿಕ್ರಮ್ ಹೆಗಡೆ ಅವರನ್ನು ಬಂಧಿಸಿದ್ದಾರೆ. ನಾನು ಕೇಳೋದು ಆ ಲೆಟರ್ ಎಲ್ಲಿಂದ ಬಂತು? ಅದಕ್ಕಿಂತ ಮುಂಚೆ ಯಾರೆಲ್ಲ ಪಬ್ಲಿಷ್ ಮಾಡಿದ್ದಾರೆ ಅದನ್ನು ಅವರ ವಿರುದ್ಧ ಚಕಾರವೆತ್ತುತ್ತಿಲ್ಲ ಯಾಕೆ? ಮಹೇಶ್ ವಿಕ್ರಮ್ ಹೆಗಡೆ ಫೋರ್ಜರಿ ಸೈನ್ ಮಾಡಿದಾರಾ ಎಂ ಬಿ ಪಾಟೀಲ್ ಅವರದು? ಎಂ ಬಿ ಪಾಟೀಲ್ ಅವರು ಯಾಕೆ ಉಳಿದ ಇದರ ಬಗ್ಗೆ ಗಮನ ಕೊಡ್ತಿಲ್ಲ? ಯಾಕಂತಂದ್ರೆ ಅವ್ರಿಗೆ ಈಸಿಯಾಗಿ ಸಿಗಲ್ಲ. ರಾಜಕೀಯ ಘರ್ಷಣೆ ಆಗಿರ್ಬೋದು ಅಥವಾ ತನ್ನ ಸಮುದಾಯ ಈಗಾಗಲೇ ತನ್ನ ಸಮುದಾಯವೇ ತನ್ನ ವಿರುದ್ಧ ಮುಗಿಬೀಳ್ತಿದೆ. ಲಿಂಗಾಯತ ವೀರಶೈವರೇ ಎಂ ಬಿ ಪಾಟೀಲ್ ವಿನಯ ಕುಲಕರ್ಣಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಧರ್ಮ ಒಡೆಯುವ ಕೆಲಸ ಹುನ್ನಾರಕ್ಕೆ ನೀವು ಕೈ ಹಾಕಿದ್ರೆ ಒಂದು ಸೇಡು ತೀರಿಸಿಕೊಳ್ತಿದ್ದಾರೆ ಅವರ ಸಮುದಾಯದವರೇ, ಅವರ ಪಕ್ಷದವರೇ. ನಾನು ತಪ್ಪಾಯ್ತು, ನಮ್ಮನ್ನು ಕ್ಷಮಿಸಿಬಿಡಿ ಎನ್ನುವಂತಹ ಡಿ ಕೆ ಶಿವಕುಮಾರ್ ಅವರು ರಾಜಕೀಯಕ್ಕೋಸ್ಕರ ಅಂಗಲಾಚ್ತಿದ್ದಾರೆ ಪಕ್ಷಕ್ಕಾಗಿ. ಇದೆಲ್ಲ ಏನು? ಹಾಗಾದ್ರೆ ನಾವು ಕೇಳುವ ಪ್ರಶ್ನೆ ಅದಲ್ಲ. ಇವಾಗ ಅವರು ಬರಿಬಾರ್ದು, ಅವರು ಬರಿಬಹುದು, ಏನು ಬೇಕಾದ್ರೂ ನಿಂದಿಸಬಹುದು, ಆದ್ರೆ ನಾವು ಬರಿಬಾರ್ದು ಅಂದ್ರೆ ಏನರ್ಥ ಅಂತ. ಎಸ್, ಧನ್ಯವಾದ ಇಬ್ಬರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ. ಸುನೀಲ್ ಅವರಾಗಿರ್ಬೋದು ಅಥವಾ ಎಂ ಎ ಗಫೂರ್ ಅವರು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಕಳೆಯುವುದರ ಮೂಲಕ ನಮ್ಮ ವೀಕ್ಷಕರಿಗೂ ಕೂಡ ಉತ್ತಮವಾದ ಮಾಹಿತಿಯನ್ನು, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದ. ಎಸ್ ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಈ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಯಾರ ಪರವಾಗಿ ಯಾವ ಪಕ್ಷದ ಪರವಾಗಿ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಯಾವುದೇ ಒಂದು ಆರೋಪ ಅನ್ನುವಂಥದ್ದು ಸಾಬೀತಾಗದೆ ಯಾವೊಬ್ಬನನ್ನು ಕೂಡ ಆರೋಪಿ ಅಂತ ಬಿಂಬಿಸಲಾಗುವುದಿಲ್ಲ. ಹಾಗೂ ಯಾವುದೇ ಒಬ್ಬ ವ್ಯಕ್ತಿಯ ಪ್ರತಿಷ್ಠೆಯನ್ನು ಹಾಳು ಮಾಡುವಂತಹ ಸಾಕ್ಷಿ ಪುರಾವೆಗಳಿಲ್ಲದಂತಹ ವಿಚಾರಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ದುರ್ಬಳಕೆ ಮಾಡುವಂಥದ್ದು ಕೂಡ ದೊಡ್ಡ ಅಪರಾಧವೇ ಹೌದು. ಆದರೆ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕಾನೂನಿನ ಮೂಲಕ ದೊರಕಬೇಕಾಗಿರುವಂಥದ್ದು. ನಾವಿಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ, ಯಾವುದೇ ಒಂದು ರೀತಿಯ ಒಂದು ವಾಸ್ತವ್ಯಕ್ಕೆ ಬಂದಿಲ್ಲ, ಯಾವುದೇ ರೀತಿಯ ಒಂದು ಕನ್ಕ್ಲೂಷನ್ಗೆ ಬಂದಿಲ್ಲ. ಸರ್ಕಾರ ಅನ್ನುವಂಥದ್ದು ಏನಿದೆ, ಕಾನೂನು ಅನ್ನುವಂಥದ್ದು ಏನಿದೆ, ಅದು ಇದರ ಕುರಿತಾಗಿ ಸೂಕ್ತ ರೀತಿಯ ಕ್ರಮಗಳನ್ನು ಕೈಗೊಂಡು ನಿಜವಾದ ಆರೋಪಿ ಅಥವಾ ನಿಜವಾದ ತಪ್ಪು ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಮುಂಬರುವ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇದಾಗಿರುತ್ತೆ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.